ಆತ್ಮೀಯ ವೀಕ್ಷಕ ಬಾಂಧವರೇ, ಪೊಸಕುರಲ್ದ ಸಾಧನೆಯ ಸಂಭ್ರಮ ಪಂಪಿನಂಚಿನ ಒಂದು ವಿಶೇಷ ಪಾತ್ರಕತೆ. ಈ ಪಾತ್ರಕತೆ ಏನಪ್ಪಯ್ಯದ ಆಂಕಾಲಜಿ ವಿಭಾಗದ ಮುಖ್ಯಸ್ಥರು, ಸರ್ಜಿಕಲ್ ಹೆಡ್ ಆದ ಕ್ಯಾನ್ಸರ್ ಚಿಕಿತ್ಸೆ ಭಾರಿ ಪುಗಡ್ತೆ ಪಡೆಯಿನಂಚಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಮ್ಮ ರಾಜ್ಯ ಮಟ್ಟೋಡು ರಾಷ್ಟ್ರ ಮಟ್ಟೋಡು ಅರ್ನ ಪುದರ್ ಮಲ್ಲ ಪುದರುಂಡು ಅಂಚಿನ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ನಮ್ಮೊಟ್ಟಿಗೆ ಹೇಳರು. ಅರೇನು ಮಾತ ವೀಕ್ಷಕ ಬಂಧುಲ್ಲ ಪರವಾದ ಪೊಸಕುರಲ್ ಬಳಗದ ಪರವಾದ ಯಾನು ಮೋಕೆಡೆ ಎತ್ಕೊಂಡಲೆ. ನಮಸ್ಕಾರ ಡಾಕ್ಟ್ರೆ. ಡಾಕ್ಟ್ರೆ, ಏನಪ್ಪಯ್ಯ ದೇರಳಕಟ್ಟದ ಏನಪ್ಪಯ್ಯ ವೈದ್ಯಕೀಯ ಕಾಲೇಜ್ ಬುಕ ಆಸ್ಪತ್ರೆ ಕ್ಯಾನ್ಸರ್ ರೋಗದ ಚಿಕಿತ್ಸೆಡು ಐಟ್ಲ ಎದೆಗೂಡಿನ ಒಂಜಿ ಗೆಡ್ಡೆ ತೆರವು, ಕ್ಯಾನ್ಸರ್ದ ಗೆಡ್ಡೆ ತೆರವು ಚಿಕಿತ್ಸೆ 13 ಗಂಟೆದ ಆಪರೇಷನ್ ಮುರಡಿ ಇಂಕ್ಲೆ ತೆರೆದು ಬತ್ತ ನಿಕ್ಲ ಇನ್ನು ಸುದ್ದಿಗೋಷ್ಠಿ ಪಣ್ಣಗೆ ಇಂಕ್ಲಿಗೆ ಅವರ ಮೈ ಜುಮ್ ಮಾಡಿ ಅಂಚಿನ ಒಂದು ಅಪರೂಪದ ಶಸ್ತ್ರಚಿಕಿತ್ಸೆಯನ್ನು ಮಾಡಪ್ಪಾಯಿನಂಚಿನ ಏನಪ್ಪಯ್ಯದ ಸಾಧನೆ ದೇಶೋಡೆ ಸುಡುತ್ತ ಸಾಧನೆ ಬರ್ಪಣಂಚಿನ ಪೆರ್ಮೆಗ್ಲ ಪಡತಾನೆ ಇಂಗ್ಲೇ ಭಾರಿ ಹೆಮ್ಮೆ ಆಪ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಇಟ್ಲ ಕುಡ್ಲ ತಾಲೂಕು ಉಳ್ಳಾಲದ ಒಂಜಿ ಮಟ್ಟೋಡು ಏನಪ್ಪಯ್ಯದಂಚಿನ ಒಂದು ಆಸ್ಪತ್ರೆ ಈತು ಮಲ್ಲ ಸಾಧನೆ ಮಂತದನ್ನೊಂದು ಪಣ್ಣೇರೆ ಅವು ಮಲ್ಲ ಹೆಮ್ಮೆದ ವಿಷಯ. ಐಕ್ಯ ಬಡೋದು ಯಾನು ಈರೆಗೂ ಬೊಕ್ಕ ಇರ್ನ ತಂಡದ ಮುಖ್ಯಸ್ಥರಾದ ನಿಕ್ಲೆಗೂ ಮಾರ್ಗದರ್ಶನ ಕೊರನಾರ ಡಾಕ್ಟರ್ R.M. ವಿಜಯಕುಮಾರ್, ವೈಸ್ ಚಾನ್ಸಲರ್ ಏನಪ್ಪಯ್ಯ ವಿಶ್ವವಿದ್ಯಾಲಯ ಬೊಕ್ಕ ತಂಡಗ ಆ ತಂಡದ ಪುದರ್ನೆ ನಾನು ಬೊಕ್ಕ ಪನ್ಪೆ ನಿಕ್ಲೆಗೆ ಮಾತ ಎಂಕಲ ವೀಕ್ಷಕ ಬಂಧುಲ ಪರವಾದ ಪೊಸಕುರಲ್ ಬಳಗದ ಪರವಾದ ಮಾತ ಪೊಸಕುರಲ್ದ ಅಭಿಮಾನಿ ಬಂಧುಲ ಪರವಾದ ಯಾನು ಮಲ್ಲ ಅಭಿನಂದನೆ ಸಂದ ಒಂದುಲೆ ಭಾರಿ ಮಲ್ಲ ಒಂಜಿ ಪೊರ್ಲುದ ಯಶಸ್ವಿ ಶಸ್ತ್ರಚಿಕಿತ್ಸೆ ಭಾರಿ ಅಪರೂಪದ ಶಸ್ತ್ರಚಿಕಿತ್ಸೆ ಪನ್ಪುನಂಚಿನ ಒಂಜಿ ಸಾಧನೆ ನಿಕುಲ್ ಮಂತಿದ್ದಾರೆ. ಈ ಸಾಧನೆ ಹಿನ್ನೆಲೆಡಿ ಈ ಪಾತ್ರಕತೆ ನಮ್ಮ ತುಳುಟೆ ನಡಪ ಒಂದಿಲ್ಲ. ನಮ್ಮ ಆಜಿ ಗಂಟೆಗೆ ನಿಗದಿತ ಸಮಯನ ಕೊಡ್ತಿತ್ತ ಆಡ ವೈದ್ಯರನ ಸಮಯ ಭಾರಿ ಅಮೂಲ್ಯ. ಅವು ಅಕ್ಕಲ್ನ ರೋಗಿ ಲೆಕ್ಕ ಅಕ್ಕಲ್ನ ಅಂದೇನು ಬುಡ್ದು ಬರೆಯರೆ ಆಪುಜಿ ಸಮಯ ಪನ್ಪುನಂಚಿನ ನೆಟ್ಟಿತೆ 7 ಗಂಟೆಗೆ ಈ ಕಾರ್ಯಕ್ರಮ ಶುರುವಾಗುಂಡು. ದಕ್ಷಿಣ ಕನ್ನಡ ಜಿಲ್ಲೆಡಿ ಏನಪ್ಪಯ್ಯ ಆಸ್ಪತ್ರೆ ಕ್ಯಾನ್ಸರ್ ವಿಭಾಗ ಈತ ಮಲ್ಲ ಮಟ್ಟೋಡು ಉಂಡು ನಾಡ ಏರೆಗ್ಲ ಗೊತ್ತೇ ಆದಿತ್ತೆ ಮುರಾಣಿ ಒಂಜಿ ಶಸ್ತ್ರಚಿಕಿತ್ಸೆ ಆನಾಗ ಹಿಡ್ದು ಮುಂಜಿ ಶಸ್ತ್ರಚಿಕಿತ್ಸೆ ಸುದ್ದಿ ಆದಿತ್ತಲ್ಲಿ ಅವು ಕೈತ ಶಸ್ತ್ರ ಇಂದು ಕ್ಯಾನ್ಸರ್ದ ಶಸ್ತ್ರಚಿಕಿತ್ಸೆ ಇಂಚಿನ ಒಂಜಿ ಮಾತ ಸವಲತ್ತುಲ ಏನಪ್ಪಯ್ಯ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ ಎಂಚ ಉಂಡು ಡಾಕ್ಟ್ರೆ? ಇಂದು ಇತ್ತೆ ಏನಪ್ಪಯ್ಯ ಇತ್ತೆ ಆ್ಯಕ್ಚುಲಿ ಕ್ಯಾನ್ಸರ್ ಡಿಪಾರ್ಟ್ಮೆಂಟ್ ಎಡ್ಡೆಡ್ ಇತ್ತೆ ಡೆವಲಪ್ ಆವೊಂದುಂಡು. ಅವು ಬಿಡ್ದು ಇತ್ತೆ ಟಾಟಾದಕ್ಕಲ್ನೆಲ್ಲ ಒಂಜಿ ಮಲ್ಲ ಸೆಂಟರ್ ಅವಲ್ ಬರ್ಪುಂಡು ಏನಪ್ಪಯ್ಯಡೆ. ಸೊ ಕ್ಯಾನ್ಸರ್ ಡಿಪಾರ್ಟ್ಮೆಂಟ್ ಅವಲ್ಲೆಡೆ ಡೆವಲಪ್ ಅವು. ಇಂದು ಈ ಟೈಪ್ ಕ್ಯಾನ್ಸರ್ ಸರ್ಜರಿ ಇಂದು ಆಸ್ಪತ್ರೆದ ಮಿತ್ ನಡಪುನತ್ತು ಇಟ್ ಈಸ್ ದ ಸರ್ಜನ್ ಮಿತ್ ಯೂಸ್ಲಿ ಉಪ್ಪುನು. ಇಟ್ ಈಸ್ ಒಂಜಿ ಒಂಜಿ ಚಾಲೆಂಜಿಂಗ್ ಸರ್ಜರಿ ದಪ್ಪುನತ್ತು ಒಂಜಿ ಕೆಪಾಸಿಟಿ ಇತ್ತು ಮಾತ್ರ ಅವು ಮಲ್ಪರಾಪಿನಿ. ಆ ಒಂಜಿ ಆತ್ಮವಿಶ್ವಾಸ ಆ ಒಂಜಿ ಸವಾಲನ್ನು ಎದುರಿಸವನಂಚಿನ ಒಂಜಿ ಕೆಪಾಸಿಟಿ ಇಂದು ಬೋರ್ಡ್ ಹಾಕೋದು. ಮೆಜಾರಿಟಿ ಆಫ್ ದ ಸರ್ಜರಿ ಸಾಧಾರಣ ಒಂದು ಆವರೇಜ್ ಸರ್ಜಿಕಲ್ ಮಲ್ಪರ ಸಾಧ್ಯ ಉಂಟು. ಇದೊಂದು ಕರೆ ಉಂಟು ಡಾಕ್ಟರ್ ಕೇನ್ಗ. ಹಲೋ ಹಲೋ ಸರ್, ನಮಸ್ತೆ ಸರ್. ಹೆಂಗೆ ಡಾಕ್ಟರ್ ಅಕ್ಬರ್ ಜಲಾಲುದ್ದೀನ್ ಚೂರು ಮಾತಾಡಿದ್ದೀನಿ ನಮ್ಮೊಟ್ಟಿಗೆ ಸರ್. ಅಸ್ಲಾಂ ವಲೈಕುಂ ಸರ್. ಅಲೈಕುಂ ಸಲಾಂ ಸರ್. ನಾನು ಇಸ್ಮಾಯಿಲ್ ಶಾಫಿ ಅಂತ ಬಬ್ಬುಗಡ್ಡೆ. ನಾನು ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಾಲಿಗೆ ಜಿಲ್ಲಾಧ್ಯಕ್ಷ ಆಗಿದ್ದೇನೆ ಸರ್. ನಾನು ಮೊನ್ನೆ ಸೋಷಿಯಲ್ ಮೀಡಿಯಾ ಪೇಪರ್ ಟಿವಿ ಮಾಧ್ಯಮದಲ್ಲಿ ಏನಪ್ಪಯ್ಯ ಹಾಸ್ಪಿಟಲ್ ಅಲ್ಲಿ ನೀವೊಂದು ಕ್ಯಾನ್ಸರ್ ಪೀಡಿತ ಪೇಷಂಟ್ಗೆ 13 ಗಂಟೆ ಶಸ್ತ್ರಚಿಕಿತ್ಸೆ ಮಾಡಿ ಯಶಸ್ವಿಯಾದ ಒಂದು ವಿಷಯ ನನ್ನ ಗಮನಕ್ಕೆ ಬಂದಿದೆ. ಇಡೀ ಟೋಟಲ್ ಜಗತ್ತೇ ನೋಡಿದೆ ನಾನು. ಬಹುಶಃ ನಿಮ್ಮಂತ ಒಂದು ವೈದ್ಯರು ಇಂಥ ಒಂದು ಸಮಯದಲ್ಲಿ ಒಂದು ರೋಗಿಗೆ 13 ಗಂಟೆ ಶಸ್ತ್ರಚಿಕಿತ್ಸೆ ಮಾಡಿ ಆ ರೋಗಿಯನ್ನು ನೀವು ಯಶಸ್ವಿ ಮಾಡಿಕೊಟ್ಟಿದ್ದೀರಿ. ಶಸ್ತ್ರಚಿಕಿತ್ಸೆ ಮಾಡಿ ಬಹುಶಃ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ನಿಮ್ಮಂತ ಡಾಕ್ಟರ್ಗಳು ಇನ್ನೂ ಕೂಡ ಹಲವಾರು ಹುಟ್ಟಿ ಬರಲಿ ಎಂದು ನಾನು ದೇವರಲ್ಲಿ ಪ್ರೇಯರ್ ಮಾಡ್ತೇನೆ. ಮತ್ತೆ ಸರ್, ನಂದೊಂದು ಕ್ವಶನ್, ಈ ಕ್ಯಾನ್ಸರ್ ಎಂಬೊಂದು ರೋಗ ಜನರಿಗೆ ತುಂಬಾ ಒಂದು ಭಯಭೀತವಾದ ಒಂದು ರೋಗವಾಗಿದೆ. ಬಹುಶಃ ಈಗಿನ ಈ ಆಧುನಿಕ ಕಾಲದಲ್ಲಿ ಅದಕ್ಕೆ ನಿಮ್ಮಂತ ಡಾಕ್ಟರ್ಗಳು ಕೂಡ ದೇವರ ದಯೆಯಿಂದ ಸೃಷ್ಟಿಯಾಗಿದ್ದಾರೆ. ಈ ಕ್ಯಾನ್ಸರ್ ರೋಗ ಯಾವ ರೀತಿ ಜನರಿಗೆ ಇದು ಬರ್ಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ನಿಮ್ಮ ಮೂಲಕ ನಮಗೆ ಒಂದು ಅದರ ಮಾಹಿತಿ ಕೊಡ್ಬೇಕನ್ನು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಆಯ್ತು, ನಾನು ನಿಮ್ಗೆ ಹೇಳ್ತೇನೆ.
ನಾವು ಇವಾಗ ನೋಡುವ ಒಂದು 30 ವರ್ಷ 40 ವರ್ಷ ಹಿಂದೆ ಇಷ್ಟು ಕ್ಯಾನ್ಸರ್ ರೋಗಗಳನ್ನು ನಾವು ಕಂಡು ಬರ್ತಾ ಇರಲಿಲ್ಲ. ಈಗ ನಾವು ಯಾಕೆ ಇಷ್ಟೊಂದು ಕ್ಯಾನ್ಸರ್ಗಳನ್ನು ಕಂಡು ಬರೋದಂದರೆ ನಾವು ನಮ್ಮ ಲೈಫ್ ಸ್ಟೈಲ್ ಯಾವ ಥರ ಚೇಂಜ್ ಆಗಿದೆ ನಾವು ನೋಡ್ಕೋಬೇಕು. 30 ವರ್ಷ 40 ವರ್ಷ ಹಿಂದೆ ನಮ್ಮ ಫುಡ್ ಹ್ಯಾಬಿಟ್, ನಮ್ಮ ಇವಾಗ ಏನಾದರೂ ನಾವು ವೆಜಿಟೇಬಲ್ಸ್ ಫ್ರೂಟ್ಸ್ ಏನಾದ್ರು ತೆಗೆದ್ರೆ ಅದಕ್ಕೆ ಸರಿಯಾಗಿ ಪೆಸ್ಟಿಸೈಡ್ ಅದು ಇದು ಎಲ್ಲ ಹೊಡೆದು ನಾವು ತಿನ್ನೋದು ಯಾವುದು ನ್ಯಾಚುರಲ್ ಆಗಿ ಇಲ್ಲ. ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ ನಾವು ಎಲ್ಲದರಲ್ಲಿ ಈಗ ಕ್ಯಾನ್ಸರ್, ಡಯಾಬಿಟಿಸ್ ಜಾಸ್ತಿ ಆಗ್ತಾ ಬರ್ತಾ ಇದೆ. ಯಾಕಂದರೆ ನಮ್ಮದು ನ್ಯಾಚುರಲ್ ಲಿವಿಂಗಿಂದ ವಿ ಆರ್ ಬಿಕಮಿಂಗ್ ಫುಡ್ ಮತ್ತು ಹ್ಯಾಬಿಟ್ಸ್ ಎರಡೂ ಚೇಂಜ್ ಆಗಿದೆ. ಒಂದು ಈಗ ಮೊದಲು ಚಿಕನ್ ಅಂದರೆ ಮನೆಯಲ್ಲಿ ಬೆಳೆಸಿ ನಾವೇ ಹೊಡೆದು ತಿಂತಾ ಇದ್ವಿ. ಒಂದು ಚಿಕನ್ ಅಂದರೆ ಇಡೀ ಮನೆಯವರು ತಿಂತಾಯಿದ್ರು. ಈಗ ದಿನ ಆ ಪೋಲ್ಟ್ರಿಯಿಂದ ತಂದು ಎಷ್ಟೊಂದು ಚಿಕನ್ ಹೇಗೆ ಬೆಳೆಸಿದ್ದಾರೆ, ಅದರದ್ದು ಆಹಾರ ಏನಿದೆ, ಅದಕ್ಕೆ ಯಾವುದು ಆ್ಯಂಟಿಬಯೋಟಿಕ್ಸ್, ಸ್ಟೀರಾಯ್ಡ್ಸ್ ಎಲ್ಲ ಕೊಡ್ತೇವೆ. ಅಷ್ಟೊಂದು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಹಲೋ ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡೋದು ಹೇಳಿ. ಸಿರಾಜುದ್ದೀನ್ ಅಂತ ಹೇಳಿ. ಸಿರಾಜುದ್ದೀನ್ ಒಲ್ಪಡ್ದು ಮಾತಾಡೋದಲ್ಲ? ಸಿರಾಜುದ್ದೀನ್ ಮುಟ್ಲು ಮಾತನಾಡ್ತಾ ಇದ್ದೀನಿ. ಡಾಕ್ಟರ್ ಅಕ್ಬರ್ ಜಲಾಲುದ್ದೀನ್ ಅವರಲ್ಲ? ಡಾಕ್ಟರ್ ಅಕ್ಬರ್ ಜಲಾಲುದ್ದೀನ್ ಅವರು ಇದ್ದಾರೆ ನಮ್ಮೊಟ್ಟಿಗೆ, ಮಾತಾಡಿ. ಯಾಕೆಂತ ಹೇಳಿದ್ರೆ ಅವರು ಮೊನ್ನೆ ಎನ್ಎಫ್ಐ ಹಾಸ್ಪಿಟಲಲ್ಲಿ ವರ್ಲ್ಡಲ್ಲೇ ಒಂದು ಎಲ್ಲರಿಗೆ ಒಂದು ದೇಶದಲ್ಲೇ ಒಂದು ಮೊತ್ತ ಮೊದಲ ಒಂದು ಸರ್ಜರಿ ಮಾಡಿದ್ದಾರೆ. ಅದನ್ನು ನಾನು ಪೇಪರ್ ಮುಖಾಂತರ ನೋಡಿದೆ ಇವತ್ತು. ಹೇಳಿ. ಅದು ನಮ್ಮ ಎನ್ಎಫ್ಐ ಹಾಸ್ಪಿಟಲಿಗೂ ಅವರಿಗೂ ಭಾರಿ ಒಂದು ಹೆಮ್ಮೆಯ ವಿಷಯ. ಇದು ನಮಗೂ ಹೆಮ್ಮೆಯ ವಿಷಯ. ಖಾಲಿ ಏನಪ್ಪಯ್ಯ ಮತ್ತು ವೈದ್ಯರಿಗೆ ಮಾತ್ರ ಅಲ್ಲ, ನಮ್ಮ ಭಾಗದಲ್ಲಿ ಇಂತಹ ಒಂದು ಒಳ್ಳೆ ಆಸ್ಪತ್ರೆ ಇದೆ ಅನ್ನೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಹೇಳಿ, ಅಭಿನಂದನೆ ಸಲ್ಲಿಸಿ. ಡಾಕ್ಟರ್ ಅವರು ಇದ್ದಾರೆ. ಅಭಿನಂದನೆ ಮೊತ್ತ ಮೊದಲಾಗಿ ಕೊಡ್ತೀನಿ. ಅದರಿಂದ ಮೊದಲ ಅಭಿನಂದನೆ ಅಂತ ಹೇಳಿದ್ರೆ ನನ್ನ ಕಸಿನ್ ಅವರು ಆಗ್ತಾರೆ. ಅದರಿಂದ ಸಂತೋಷದ ವಿಷಯ. ಸಿರಾಜುದ್ದೀನ್ ಅವರು ನಿಮಗೆ ಹೇಳಿ. ಸಿರಾಜುದ್ದೀನ್, ನಾನು ಬೆಳಿಗ್ಗೆ ಪೇಪರ್ ನೋಡುವಾಗ ನಮಗೆ ಇವತ್ತು ಏನೋ ಒಂದು ಊಟ ಮಾಡಿದ್ದು ಬಿರಿಯಾನಿ ತಿಂದಾಗೆ ಆಗಿದೆ. ಅಂತ ಒಂದು ಡಾಕ್ಟರ್ ನಮ್ಮ ಕುಟುಂಬದಲ್ಲಿ ಇದ್ದಾರೆ, ನಮ್ಮ ಸಮುದಾಯದಲ್ಲಿ ಇದ್ದಾರೆ ಅಂತ ಹೇಳುವಾಗ ಅದರಿಂದ ದೊಡ್ಡ ವಿಷಯ ಏನುಂಟು? ಖಂಡಿತ ಹೌದು, ಹೇಳಿ. ಅವರಿಗೆ ಮೊತ್ತ ಮೊದಲಾಗಿ ನಾನು ಅಭಿನಂದನೆ ಕೊಡ್ತೇನೆ. ಆಯ್ತು, ಥ್ಯಾಂಕ್ ಯು ವೆರಿ ಮಚ್. ಯಾವ ಪೇಷಂಟ್ ಅವರು ಇದೇ ಮೊದಲು ಕಳಿಸಿದ್ದೇನೆ ತುಂಬಾ ಪೇಷಂಟ್ಗೆ 1.5 ಲಕ್ಷ 2 ಲಕ್ಷ ಹೇಳಿದ ಪೇಷಂಟ್ ಅನ್ನು 20,000ದಿಂದ ಅವರು ರಿಲೀಸ್ ಮಾಡಿಕೊಟ್ಟಿದ್ದಾರೆ. 20,000 30,000ಕ್ಕೆ ಎಷ್ಟೋ ಕಡಿಮೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆಲ್ಲದಕ್ಕೂ ಕೃತಜ್ಞತೆ ಅವರಿಗೆ. ಅದು ಅವರ ಸಾಮಾಜಿಕ ಮತ್ತು ಮಾನವೀಯ ಮೌಲ್ಯವನ್ನು ತೋರಿಸ್ತದೆ ಡಾಕ್ಟರ್ ಅವರದು. ಖಂಡಿತವಾಗಿ ಅವರು ನಿಮ್ಮ ಅಭಿನಂದನೆಗೆ ಮತ್ತು ನಮ್ಮೆಲ್ಲರ ಅಭಿನಂದನೆಗೆ ಪಾತ್ರರು. ಅವರು ಮಾತ್ರ ಅಲ್ಲ, ಅವರ ಇಡೀ ತಂಡವೇ ಇದಕ್ಕೆ ಪಾತ್ರರು ಅಂತ ಹೇಳಿಕೊಳ್ಳುತ್ತಾ ನಿಮ್ಮ ಕರೆಗೆ ಅಭಿನಂದನೆಗಳು, ವಂದನೆಗಳು ಸಿರಾಜುದ್ದೀನ್ ರವರೇ. ಮತ್ತೊಂದು ಬಿಜೆಪಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಸಹ ಅವರಿಗೆ ಅಭಿನಂದನೆ. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ನಿಗಮದಿಂದ ನೀವು ಅದರ ಪದಾಧಿಕಾರಿ ಆಗಿದ್ದೀರಾ? ಅದಕ್ಕೆ ಅದರ ನಿರ್ದೇಶನ ಇದ್ದೇನೆ. ಖಂಡಿತ ಸಿರಾಜುದ್ದೀನ್ ರವರೇ, ನಿಮ್ಮ ಅಭಿನಂದನೆಗೆ ವಂದನೆಗಳು. ಡಾಕ್ಟರ್ ಅವರು ಹೇಳಿ ಅವರಿಗೆ. ಥ್ಯಾಂಕ್ ಯು. ಈಗ ಅವರು ಮೊದಲೇ ಬಾರಿಗೆ ಅವರು ಮೊದಲಿದ್ದು ಕ್ವಶನ್ ಕೇಳಿದ್ದು ಅದಂದರೆ ತುಂಬ ಇಂಪಾರ್ಟೆಂಟ್ ಕ್ವಶನ್. ಯಾಕೆಂದರೆ ನಾವು ಆದಷ್ಟು ಕ್ಯಾನ್ಸರ್ ಬರದ ಹಾಗೆ ನೋಡ್ಕೊಳ್ಬೇಕು. ಆದರೆ 100% ನಮಗೆ ಅದನ್ನು ತಡೆಗಟ್ಟಲು ಆಗದೇ ಇರಬಹುದು. ಆದರೆ ಈಗ ಒಂದು 100 ಕ್ಯಾನ್ಸರ್ ಆಗೋದಕ್ಕಿಂತ ಆ 100ಕ್ಕಿಂತ 50 ಆದರೆ ಅಷ್ಟು ಕಮ್ಮಿ ಆಯಿತು. 50% ನಮ್ಮ ಲೈಫಲ್ಲಿ, ನಮ್ಮ ಊರಲ್ಲಿ, ಇಲ್ಲಾಂದರೆ ನಮ್ಮ ದೇಶದಲ್ಲಿ ಅದನ್ನು ಕಮ್ಮಿ ಮಾಡ್ಬೋದು. ಒಂದನೇದು ಕ್ಯಾನ್ಸರ್ ಇದು ಒಂದನೇ ದೊಡ್ಡ ಇದೇನೆಂದರೆ ಆ ತಂಬಾಕು ಹಾಕಿ ಬಾಯಲ್ಲಿ ಇಟ್ಕೊಳ್ಳೋದು. ಅದು ಒಂದು ದೊಡ್ಡ ಒಂದು ಕುಷ್ಠರೋಗ ಥರ ಅದೊಂದು ಹ್ಯಾಬಿಟ್. ಅದು ಬಾಯಲ್ಲಿ ತಂಬಾಕು ಹಾಕಿ ಇಡೋದು, ಅದರಿಂದ 30 to 40% ಕ್ಯಾನ್ಸರ್ಗಳನ್ನು ನಮಗೆ ಕಮ್ಮಿ ಮಾಡ್ಬೋದು. ಆಮೇಲೆ ನಮ್ಮ ಫುಡ್ ಹ್ಯಾಬಿಟ್ಸ್, ಆದಷ್ಟು ಪ್ಯಾಕೇಜ್ಡ್ ಫುಡ್ ತಿನ್ನೋದು ಕಮ್ಮಿ ಮಾಡಬೇಕು. ಆದಷ್ಟು ಪ್ರೀ ಕುಕ್ಡು, ಪ್ರೀ ಫ್ಯಾಬ್ರಿಕೇಟೆಡ್, ಅಲ್ಲೇ ಮಾಲಲ್ಲಿ ಮಾಡಿ ಈಗ ಬಂದು ಮನೆಯಲ್ಲಿ ಸ್ವಲ್ಪ ಬಿಸಿ ಮಾಡಿ ತಿನ್ನುವಂಥ ಊಟ, ಅದೆಲ್ಲ ನಾವು ಆದಷ್ಟು ಯಾವುದಾದ್ರೂ ಒಂದಿನ ಮಾಡ್ಬೋದು. ಏನಾಗುತ್ತೆ ಅಂದರೆ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಇಲ್ಲಾಂದರೆ ಕೆಲಸ ಮನೆ ಬಂದುಬಿಟ್ಟು ಸರಿಯಾದ ಕುಕ್ಕಿಂಗ್ ಮಾಡೋಕ್ಕೆ ರೆಡಿ ಇಲ್ಲ ಅಂದಾಗ ಈ ಥರ ಎಲ್ಲ ನಡೀತದೆ. ಮೂರನೇದು ಏನಂದರೆ ಇವತ್ತು ಕುಕ್ಕಿಂಗ್ ಮಾಡಿ ಸ್ವಲ್ಪ ತಿಂದು ಅದನ್ನು ಫ್ರಿಜ್ಜಲ್ಲಿಟ್ಟು ಮಾರನೇ ದಿನ ವಾಪಸ್ ಅದನ್ನು ಬಿಸಿ ಮಾಡಿ ತಿಂದು ಸ್ವಲ್ಪ ತಿಂದು ಮತ್ತೆ ಫ್ರಿಜ್ಜಲ್ಲಿಟ್ಟು ಈ ಥರ ಊಟ ಲೈಫ್ ಸ್ಟೈಲ್ ಒಂದಿನ ಮಾಡ್ಬೋದು, ಒಂದು ಸಲ ಮಾಡ್ಬೋದು. ಯಾವುದಾದ್ರು ಒಂದು ಒಳ್ಳೆ ರುಚಿಯಾಗಿ ಏನೋ ಸ್ಪೆಷಲ್ ಡಿಶ್ಶಿಗೆ ಒಂದಿನ ಮಾಡ್ಬೋದು. ಆದರೆ ಡೈಲಿ ಇದೇ ಥರ ಮಾಡ್ತಾ ಇರುವಾಗ ಇಂಥ ಲೈಫ್ ಹ್ಯಾಬಿಟ್ಸ್, ಫುಡ್ ಹ್ಯಾಬಿಟ್ಸ್ ವಿಲ್ ಕಾಸ್ ಕ್ಯಾನ್ಸರ್. ಯಾಕೆಂದರೆ ನಾವು ಒಂದು ಪ್ರಾಣಿ,
ಅದು ಫಸ್ಟ್ ನಾವು ಆಲೋಚನೆ ಮಾಡಬೇಕು. ಈಗ ಒಂದು ಕಾಡಲ್ಲಿ ಪ್ರಾಣಿ ಇದ್ದರೆ ಅದು ಯಾವ ಥರ ಬದುಕ್ತದೆ, ಅದೆಲ್ಲ ಫ್ರೆಶ್ಶೇ ತಿನ್ನೋದು. ಅದರ ಆಹಾರ ಆವತ್ತಿನ ಆಹಾರ ಆವತ್ತಿಗೆ. ನಾವು ಇದು ಮನುಷ್ಯರಾಗಿದ್ದ ತಕ್ಷಣ ಎಲ್ಲ ಟೆಕ್ನಿಕ್ ಅದು ಇದೆಲ್ಲ ತಂದುಬಿಟ್ಟು ಈ ಥರ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆದ ತಕ್ಷಣ ಈ ಥರ ಕಾಯಿಲೆ ಬರುತ್ತೆ. ಈ ಕಾಯಿಲೆಗೆ ಮನುಷ್ಯ ಅಲ್ಲ, ಅದನ್ನು ಯಾವ ತಡೆಗಟ್ಟಲಿಕ್ಕೆ ಸರ್ಜರಿ, ಕೀಮೊಥೆರಪಿ, ರೇಡಿಯೋಥೆರಪಿ ಬಂದಿದೆ. ಸೊ ಆದಷ್ಟು ನಾವು ಇದು ಕ್ಯಾನ್ಸರ್ ಬರೋದನ್ನು ನಮಗೆ ತಡೆಗಟ್ಟಲು ಸಾಧ್ಯವಿಲ್ಲ, ಆದರೆ ಅದರ ಅಂಶವನ್ನು ಇದು ನಂಬರ್ಸನ್ನು ಕಮ್ಮಿ ಮಾಡ್ಬೋದು. ಸೊ ಲೈಫಲ್ಲಿ ನಾವು ಆದಷ್ಟು ನಮ್ಮ ಫುಡ್ ಹ್ಯಾಬಿಟ್ಸ್, ಲೈಫ್ ಸ್ಟೈಲ್, ಆ್ಯಸ್ ಈಸ್ ಯುವರ್ ಲೈಫ್ ಸ್ಟೈಲ್ ವಿಲ್ ಬಿ ಯುವರ್ ಕ್ಯಾನ್ಸರ್ ಅಂತ ಒಂದು ಇದಿದೆ. ಅದೇ ಥರ ವಿ ಶುಡ್ ಬಿ ವೆರಿ ಕೇರ್ಫುಲ್. ನೀವು ಹೋಗಿ ಒಂದು ಮದುವೆಗೆ ಹೋಗಿ ಬಿರಿಯಾನಿ ತಿಂದು ಪೆಪ್ಸಿ ಕುಡಿಯೋದಕ್ಕೆ ಬೇಡ ಅಂತ ಹೇಳೋದಿಲ್ಲ. ದಿನಾ ಪೆಪ್ಸಿ ಕುಡಿಯೋದು, ದಿನ ಈ ಥರ ಫ್ರೈಡ್ ಐಟಮ್ಸ್, ಪ್ರೀ ಕುಕ್ಡ್ ಫುಡ್, ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು ಆಲ್ ಇದೆ. ದಿನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮ್ಯಾಗಿ, ದಟ್ ಈಸ್ ಬ್ಯಾಡ್. ಮ್ಯಾಗಿ ಒಂದ್ಸಲ 2 ಸಲ ಯಾವುದಾದ್ರೂ ಇನ್ ಬಿಟ್ವೀನ್ ಎಲ್ಲ ತಿನ್ಬೋದು. ಯಾಕಂದರೆ ಮ್ಯಾಗಿಯಲ್ಲಿ ಯು ವಿಲ್ ನಾಟ್ ಗೆಟ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೇವೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಫ್ರೆಶ್ ಫುಡ್ಡಲ್ಲಿ ಮಾತ್ರ ಇರುತ್ತೆ. ಅದನ್ನು ಈ ಸ್ಟೋರೇಜಲ್ಲಿ ಇವರು ಪ್ರೀ ಕುಕ್ಕಿಂಗ್ ಮಾಡುವಾಗ ಅದೆಲ್ಲ ಸತ್ತೋಗ್ತದೆ. ಸೊ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಯಲ್ಲಿರೋ ಅಂಶಗಳನ್ನು ಸ್ಟೆಬಿಲೈಸ್ ಮಾಡಿಕೊಂಡು ಅಲ್ಲಿ ಏನಾದರೂ ಆಚೆ ಈಚೆ ಹೋಗುವಾಗ ಅದನ್ನು ತಡೆಗಟ್ಟುವ ಹಾಗೆ ನೋಡ್ಕೊಳ್ಳೋದು ಅವರು. ಅದಲ್ಲದೆ ಈವನ್ ನಮ್ಮ ಇನ್ಫೆಕ್ಷನ್, ಈಗ ಕೋವಿಡ್ ಇನ್ಫೆಕ್ಷನ್ನಲ್ಲಿನೂ ಈ ಜಾಸ್ತಿಯಾಗಿ ಹೊಡ್ತಾ ಬಂದಿದ್ದವರೆಲ್ಲ ಅಪ್ಪರ್ ಲೆವೆಲಲ್ಲಿ ಇದ್ದವರಿಗೆ ಹಾರ್ಡ್ ಕೋರ್ ಆಗಿ ಕೆಳಗೆ ನೋಡಿ, ಅಲ್ಲಿ ಅಫ್ಘಾನಿಸ್ತಾನ ಎಲ್ಲಿ ಉಂಟು ಅವರಿಗೆ ಕೋವಿಡ್, ಅವರು ಮಾಸ್ಕ್ ಇಲ್ಲ, ಏನೂ ಇಲ್ಲ ಅವರಿಗೆ. ಸೊ ಬೇರೆ ಯಾವ ಹೆದರಿಕೆಯೂ ಇಲ್ಲ. ಸೊ ದಟ್ ಈಸ್ ದೇರ್ ಲೈಫ್ ಸ್ಟೈಲಿಂದ ಅವರಿಗೆ ಅದನ್ನು ಹೊಡಿಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ. ಸೊ ದ್ಯಾಟ್ ಈಸ್ ಹೌ ಬಾಡಿ ಇಮ್ಯುನಿಟಿಯನ್ನು ನಾವು ಬಿಲ್ಡ್ ಮಾಡೋದು. ಅದು ನಾವು ಬಾಡಿ ಇಮ್ಯುನಿಟಿ, ಈಗ ನೀವು 50 ವರ್ಷ ಆದ ನಂತರ ಇಮ್ಯುನಿಟಿ ಅದನ್ನು ಡೆವಲಪ್ ಮಾಡೋಕ್ಕೆ ಮಕ್ಕಳಿಗೆ ಬಾಯಿಗೆ ಪೆಪ್ಸಿ ಹಾಕಿ ಇದು ಕೊಟ್ಟು, ಆ ಚಿಪ್ಸ್ ಕೊಟ್ಟು, ಅದು ಕೊಟ್ಟು, ಇದು ಕೊಟ್ಟು ಅಭ್ಯಾಸ ಮಾಡಿ ಅವರದ್ದು ಅಲ್ಲಿಂದಲೇ ಅವಳದ್ದು ಹೆಲ್ತ್ ಹಾಳಾಗಿ ಹೋಗುತ್ತೆ. ಸೊ ಸಂದಿಂದಲೇ ಕರೆಕ್ಟಾಗಿ ನಾವೆಲ್ಲ ಸಂದಿರುವಾಗ ಎಲ್ಲಿ ನಮಗೊಂದು ಏನೋ ಚಾಕ್ಲೇಟ್ ಸಿಗ್ಬೇಕಂದ್ರೆ ನಾವು ಬಾ ಅಂತ ಬಾಯಿ ಬಿಡ್ಕೊಂಡು ನೋಡ್ತಾ ಇರ್ತೀವಿ. ಕಷ್ಟ. ಅದೇ ನಾನು ಹೇಳಿದ್ದು, ಒಂದು ಕೋಳಿ ಹೊಡೆದ್ರೆ ಇಡೀ ಮನೆಯವರು ತಿಂತಾ ಇದ್ರು. ಅದು ಒಂದು ಯಾವ ನೆಂಟರು ಬಂದ್ರೆ ಅದು ಮನೆಯ ಕೋಳಿ ಅಷ್ಟೇ. ಲೈಫಲ್ಲಿ ನಾವು ಸಿಂಪ್ಲಿಸಿಟಿ, ಸಿಂಪಲ್ ಲಿವಿಂಗ್ ಆ್ಯಂಡ್ ಫ್ರೆಶ್ ಫುಡ್ ಇಷ್ಟೇ. ಮತ್ತು ಶುಗರ್. ಇವಾಗ ಮೊದಲು ನನ್ನ ನೆನಪಿದ್ದಾಗೆ ನಾವು ಅಲ್ಲಿ ರೇಷನ್ ಅಂಗಡಿಯಲ್ಲಿ ನಿಂತ್ಕೊಂಡು ಸಕ್ಕರೆ 4 kg 2 kg ಅಷ್ಟೇ ಒಬ್ಬರಿಗೆ ಒಂದು ಮನೆಗೆ. ಸೊ ಸಕ್ಕರೆ ಅಷ್ಟು ಕಮ್ಮಿ ಸಿಗೋದು. ಅಂದರೆ ಸಕ್ಕರೆ ಸಿಗಬೇಕಂದ್ರೆ ನಿಮ್ಗೆ ಅಂಗಡಿಯಲ್ಲಿ ಹೋಗಿ ಸಕ್ಕರೆ ತಗೊಳ್ಳೋಕ್ಕಾಗಲ್ಲ, ರೇಷನ್ ಅಂಗಡಿಯಲ್ಲೇ ಇರೋದು. ಸೊ ಇವಾಗ ಏನು ಅವನು ಟೀಗೆ ಸಕ್ಕರೆ ಹಾಕಬೇಡ ಹೇಳಿದರೆ ಇಷ್ಟೊಂದು ಹಾಕ್ತಾನೆ. ಸೊ ಸಕ್ಕರೆ ಇನ್ನೊಂದು ಪ್ರಾಬ್ಲಮ್. ಶುಗರ್ ಮನುಷ್ಯರಿಗೂ ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಡಯಾಬಿಟಿಸ್ ಸ್ಲೋಲಿ ವಿಲ್ ಲೀಡ್ ಟು ಕ್ಯಾನ್ಸರ್. ಡಯಾಬಿಟಿಸ್ ವಿಲ್ ಸ್ಲೋಲಿ ಲೀಡ್ ಟು ಹಾರ್ಟ್ ಡಿಸೀಸ್. ಮೆಲ್ಲ ಅದಕ್ಕೆ ಆಚೆಗೆ ಕಳೆದೋಗ್ತದೆ. ಇದೆಲ್ಲ ಈ ಥರ ಈ ಹುಡುಗಿದು ನಾವು ಆಪ್ರೇಟ್ ಮಾಡಿದ್ದು, ಇದು ಡಯಟಿಂದಲ್ಲ, ಇದು ಅವ್ರ ಲೈಫ್ ಸ್ಟೈಲಿಂದಲ್ಲ. ಅವರು ಹುಟ್ಟುವಾಗಲೇ ಅವರಿಗೆ ಒಂದು ಜೆನೆಟಿಕ್ ಪ್ರಾಬ್ಲಮ್ ಇದ್ದರಿಂದ ಕಾರಣದಿಂದ ಅವರಿಗೆ ಕ್ಯಾನ್ಸರ್ ಆಗಿತ್ತು. ಸೊ ಇದು ಫುಡ್ಡಿಂದಲ್ಲ. ಫುಡ್ಡಿಂದ ಇದೆಲ್ಲ ಬರೋದು 40 years 50 years ಆಗುವಾಗ ನಾವು ಸಂದಿರುವಾಗ ಯಾವ ಥರ ಫುಡ್ ಹ್ಯಾಬಿಟ್ಸ್ ಡೆವಲಪ್ ಮಾಡಿದ್ದೇವೆ ಅದನ್ನು ಆಮೇಲೆ ನಮಗೆ ಹೊಡಿತಾ ಬೀಳುತ್ತೆ 40 50 60. ಇವಾಗ ನನಗೆ ಏನು ಕಾಣ್ತಾ ಬರ್ತದೆ, ಮೊದಲೆಲ್ಲ 50 60, ಈಗ 40 50. ಈಗ ನೆಕ್ಸ್ಟ್ ಜನ್ರೇಷನ್ ನಾನು ನೋಡಬೇಕು, ಅದು ಎಲ್ಲಿ 30 40 ಆಗುತ್ತೆ ಅಂತ ಕಾಣುತ್ತೆ. ಬಿಕಾಸ್ ನಮ್ಮ ಡಯಟ್ ಅಂದರೆ ಫುಡ್ ಹ್ಯಾಬಿಟ್ಸ್ ಒಂದೊಂದು ಜನ್ರೇಷನ್ಗೆ ಚೇಂಜ್ ಆಗ್ತಾ ಹೋಗ್ತಾ ಉಂಟು. ಅದೇ ಥರ 10 ವರ್ಷ ಕ್ಯಾನ್ಸರ್ ಕೆಳಗಿಳಿತಾ ಉಂಟು. ಖಾಲಿ ಕ್ಯಾನ್ಸರ್ ಮಾತ್ರ ಅಲ್ಲ, ನಾವು ಗಮನಿಸಿದ ಹಾಗೆ ವಿಶ್ವದಲ್ಲಿ ಈ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಈಗ ಇಳಿತಾ ಉಂಟು. ಅದಕ್ಕೆಲ್ಲ ಕಾರಣ ಇದು ನಮ್ಮ ಆಹಾರ ಪದ್ಧತಿಗಳು ಎಲ್ಲ ಎವ್ರಿವೇರ್. ಯಾಕೆಂದರೆ ದೇರ್ ಹ್ಯಾಸ್ ಬಿ ಸ್ಟ್ರಿಕ್ಟ್ ರೂಲ್ಸ್ ಇನ್ ಅಡಲ್ಟ್ರೇಷನ್ ಆಫ್ ಫುಡ್, ಅಡಲ್ಟ್ರೇಷನ್ ಆಫ್ ಆಯಿಲ್, ಅಡಲ್ಟ್ರೇಷನ್ ಆಫ್ ಫುಡ್, ಸ್ಟೋರೇಜ್ ಆಫ್ ಫುಡ್. ಇದೆಲ್ಲ ಸ್ಟ್ರಿಕ್ಟಾಗಿ ಇಟ್ಕೋಬೇಕು. ಬಿಕಾಸ್ ಇದು ಸ್ಟ್ರಿಕ್ಟಾಗಿ ಇಟ್ಕೊಂಡ್ರೆ ವಿ ಕ್ಯಾನ್ ನಮ್ಮದು ಹಾಸ್ಪಿಟಲೈಸೇಷನ್ ಆಫ್ ಪೀಪಲ್, ಇಷ್ಟೊಂದು ಹಾಸ್ಪಿಟಲ್ ಬೇಕಾಗಿಲ್ಲ. ಮತ್ತೆ ಕರೆ ಕಟ್ಟಾಯಿತು. ನಾವು ಹಲೋ ಹಲೋ ನಮಸ್ಕಾರ, ಯಾರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಹೇಳಿ? ನೌಷಾದ್ ಅಂತ ಪಂಪಲ್ನಿಂದ. ಪಂಪಲ್ಲಿಂದ ನೌಷಾದ್ ರವರು ಹೇಳಿ. ನೌಷಾದ್ ರವರು ಮಾತಾಡಬೇಕು.
ನಿಜಕ್ಕೂ ಭಾರಿ ದೊಡ್ಡ ಸಾಧನೆ ಮಾಡಿದ್ದಾರೆ. ನಿಜಕ್ಕೂ ಬಹಳ ಮೆಚ್ಚುವಂತ ಕೆಲಸ ಮಾಡಿದ್ದಾರೆ. ಖಂಡಿತ ಸರಿ. ನಮ್ಮ ಮಂಗಳೂರಿನ ಹೆಸರನ್ನು ಇಡೀ ವಿಶ್ವದಲ್ಲೇ ಇದು ಮಾಡಿದ್ರು. ಹೌದು, ಖಂಡಿತ ಹೌದು. ಹೇಳಿ ನೌಷಾದ್ರವರೇ. ಕೇಳ್ತಾ ಉಂಟಾ? ಇದ್ದಾರೆ, ನಾನು ಇಲ್ಲಿದ್ದೇನೆ. ಥ್ಯಾಂಕ್ ಯು ಡಾಕ್ಟರ್ ಅಕ್ಬರ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು. Very good. I'm proud of you, my dear. Thank you very much. Okay, because it's the biggest, this one, name for a Mangalore actually. Okay, thank you. Okay. God bless you. Thank you. ವಂದನೆಗಳು ನಿಮ್ಮ ಕರೆಗಾಗಿ ನೌಷಾದ್ರವರೇ. Okay. ಡಾಕ್ಟರ್, ನಾವು ಈ ಮಾತುಕತೆಯನ್ನು ಮಾತಾಡ್ತಾ ಇದ್ದೇವೆ. ಇದಕ್ಕೆ ಹೋಗುವ ನಾವು ಮುಖ್ಯ ಸಬ್ಜೆಕ್ಟಿಗೆ ಬರುವ ಮೊದಲು, ಮುಖ್ಯ ವಿಷಯಕ್ಕೆ ಬರುವ ಮೊದಲು ಒಂದು ವಿರಾಮ ಬೇಕಿತ್ತು. ಇದೊಂದು ಕರೆಯನ್ನು ಕೇಳುವ. ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಾ ಇದ್ದೀರಿ? ನಮಸ್ತೆ ಸರ್, ಇದು ತ್ಯಾಗ ಮಾಸ್ಟರ್ ಹರೇಕಳದಿಂದ. ಹರೇಕಳದಿಂದ ತ್ಯಾಗ ಮಾಸ್ಟರ್. ಹೇಳಿ ಮಾಸ್ಟರ್, ಇದ್ದಾರೆ ನಮ್ಮೊಟ್ಟಿಗೆ ಡಾಕ್ಟರ್ ಜಲಾಲುದ್ದೀನ್ ಅವರು. ಹೌದು, ಅಕ್ಬರ್ ಜಲಾಲುದ್ದೀನ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸರ್. ಇಡೀ ನಮ್ಮ ಈ ಒಂದು ಪರಿಸರದ, ಮುಖ್ಯವಾಗಿ ಉಳ್ಳಾಲ ಪರಿಸರದ ಎಲ್ಲ ಜನತೆಯ ಪರವಾಗಿ ಅಭಿನಂದನೆಗಳು. ಯಾಕೆ ಅಂತ ಹೇಳಿದ್ರೆ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಒಂದು ಯಾವುದೇ ಆಸ್ಪತ್ರೆ ಇರಲಿ, ಆದ್ರೆ ಈ ಸ್ಥಳೀಯ ಆಸ್ಪತ್ರೆಯಲ್ಲಿ ಇಂಥ ಒಂದು ಸಾಧನೆ ಮಾಡಿದ್ರು ಅಂತೇಳಿ ಹೇಳ್ಕೊಳ್ಳಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತದೆ. ಹಾಗಾಗಿ ಅಕ್ಬರ್ ಜಲಾಲುದ್ದೀನ್ ಅವರ ತಂಡಕ್ಕೆ, ಎಸ್ಪೆಷಲಿ ಅಕ್ಬರ್ ಅವರಿಗೆ ತುಂಬ ಹೃದಯಾಂತರಾಳದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸರ್. ಥ್ಯಾಂಕ್ ಯು ಸರ್. ಎರಡನೇದು, ಈಗ ಕೊರೋನಾ ಮಹಾಮಾರಿ ಹಿನ್ನೆಲೆಯಲ್ಲಿ ಇದು ನಮ್ಮ ಈ ಏನು ಕ್ಯಾನ್ಸರ್ ಎನ್ನುವಂಥದ್ದು ಸಣ್ಣದಾಗಿದೆ ಹೇಳಲಿಕ್ಕೆ ಹೋದ್ರೆ, ಆದ್ರೂ ಕೂಡ ಜನಗಳಲ್ಲಿ ಒಂದು ಹೆದರಿಕೆ ಉಂಟು ಈ ಕ್ಯಾನ್ಸರ್ ಬಗ್ಗೆ. ಅದಕ್ಕೆ ಇನ್ನೂ ಕೂಡ ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಜನಗಳಿಗೆ ಸರಿಯಾದ ಒಂದು ಮಾರ್ಗದರ್ಶನ ಕೊಡ್ಬೇಕಂದ್ರೆ ಏನು ಮಾಡ್ಬೋದು ಅಂತೇಳಿ ಹೇಳ್ಬೇಕು ಸರ್ ತಾವುಗಳು ದಯವಿಟ್ಟು. ನಾನು ಇದುವರೆಗೆ ಅದನ್ನೇ ಹೇಳ್ತಾ ಇದ್ದಿದ್ದು. ನಮ್ಮ ಊಟ, ಅಟ್ಲೀಸ್ಟ್ ನಮ್ಮ ಡಯಟ್ ಹ್ಯಾಬಿಟ್ಸ್, ನಮ್ಮ ಅಜ್ಜಿ ಅವರೇ ಯಾವ ಥರದ ಊಟ ಮಾಡ್ತಾಯಿದ್ರು, ಯಾವ ಥರ ಬದುಕ್ತಾಯಿದ್ರು, ದಟ್ ಈಸ್ ದ ಬೆಸ್ಟ್. ಈಗ ನಾವು ಹಿಂದೆ ನೋಡ್ಕೊಂಡು ಹೋದರೆ ನಮ್ಮ ತಾತ ಅವರಿಗೆಲ್ಲ ಎಷ್ಟು ಜನರಿಗೆ ಕ್ಯಾನ್ಸರ್ ಇತ್ತು. ನಾವು ಕೇಳ್ತಾನೆ ಇರಲಿಲ್ಲ. ನಾನು ಸಣ್ಣದಿರುವಾಗ ಯಾರಿಗೆ ಕ್ಯಾನ್ಸರ್ ಆಗಿದ್ದು ನನಗೆ ಗೊತ್ತೇ ಇಲ್ಲ. ಈಗ ನಮ್ಮ ಮಕ್ಕಳ ಹತ್ರ ಕೇಳಿದರೆ ಅಲ್ಲಿ ಕ್ಯಾನ್ಸರ್, ಇಲ್ಲಿ ಕ್ಯಾನ್ಸರ್, ಫ್ರೆಂಡ್ ಇದ್ದ ಮನೆಯಲ್ಲಿ ತಂದೆಗೆ ಕ್ಯಾನ್ಸರ್, ಎಲ್ಲ ಇದೇ ಹೇಳ್ತಾ ಇದ್ದಾರೆ. ಸೊ ನಾವು ಸಣ್ಣದಿರುವಾಗ ನಾವಿಲ್ಲಿ ಕ್ಯಾನ್ಸರೇ ಕೇಳಲಿಲ್ಲ ಹೆಚ್ಚಾಗಿ. ನಮ್ಮ ಅಜ್ಜಿ ಅಂದಿರು ಎಷ್ಟು ಕಾಲ ಅಂತ ಹೇಳಿದರೆ 98-100 ವರ್ಷ ಆದರೂ ಅವರ ತಲೆ ಕೂದಲು ಬೆಳ್ಳಗಾಗ್ತಾ ಇರಲಿಲ್ಲ, ಹಲ್ಲು ಹೋಗ್ತಾ ಇರಲಿಲ್ಲ, ಮೈ ಕಟ್ಟು. ಅವರು 98 ಆದರೂ ಗದ್ದೆಗೆ ಹೋಗಿ ಕೆಲಸ ಮಾಡುವಂಥದ್ದನ್ನು ನೋಡ್ತಾ ಇದ್ದೆವು. ಕ್ಯಾನ್ಸರ್ ಅನ್ನೋಂತಹದ್ದು ಯಾವುದೇ ಅವರಿಗೆ ಇದಿರಲಿಲ್ಲ, ರೋಗ ಯಾವುದೇ. ಮತ್ತೊಂದು ಕರೆ ಇದೆ ಡಾಕ್ಟ್ರೆ. ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡೋದು? ಬಗ್ಗೆ ನನಗೆ ಕೇಳಿ ತುಂಬಾ ಸಂತೋಷ ಆಗಿದೆ. ಅವರಿಗೆ ನಾನು ತೊಕ್ಕೋಟಿನ ಜನತೆ ಪರವಾಗಿ ಅವರಿಗೆ ಶುಭ ಕೋರುತ್ತೇನೆ. ಥ್ಯಾಂಕ್ ಯು ಸರ್. ನಿಮ್ಮಂತವರು ಇನ್ನೂ ಹುಟ್ಟಿ ಬೆಳೆಯಬೇಕಂತಲೇ ಆಸೆ ಸರ್. ನಿಮ್ಮ ಶಿಕ್ಷಕರು ನೀವು ಎಲ್ಲರಿಗೆ ಮಾರ್ಗದರ್ಶನ ಕೊಟ್ಟು ನಮ್ಮ ನಾಡಿಗೆ, ನಮ್ಮ ಏನು ನಮ್ಮ ಈ ರೋಗದಿಂದ ಬಳಲುವವರಿಗೆ ನೀವೊಂದು ನಮಗೆ ತುಂಬಾ ಇದು ಸಹಾಯ ಮಾಡ್ಬೇಕಂತೇಳಿ ನನ್ನ ಕೋರಿಕೆ ಸರ್ ನಿಮ್ಮ ಹತ್ರ. ಆಯ್ತು, ಅದು ಬಡವರಿಗೆ ಸರ್, ಬಡವರ ಮೇಲೆ ಒಂದು ಕಾಳಜಿಟ್ಟು ನಮಗೆ ಲಭಿಸಲಿ ನಮ್ಮ ಉಳ್ಳಾಲದ ಜನತೆಗೆ ಅಂತ ನಾನು ಆರೈಸ್ತೇನೆ ಸರ್. ಸಿಲಿಲ್ ರಾಬರ್ಟ್ ಡಿಸೋಜ ಅವರು ಡಿ ವರ್ಗ ನೌಕರರ ಸಂಘದ ಅಧ್ಯಕ್ಷರು, ದಕ್ಷಿಣ ಕನ್ನಡ. ವಂದನೆಗಳು ಸಿಲಿಲ್ ರವರೇ, ನಿಮ್ಮ ಅಭಿನಂದನೆಗಳಿಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಡಾಕ್ಟರ್ ಅವರು ಕೂಡ ಇದ್ದಾರೆ, ಅವರು ಹೇಳ್ತಾರೆ. ಥ್ಯಾಂಕ್ ಯು. ನೀವು ಹೇಳಿದಾಗೆ ನಾವು ಆ್ಯಕ್ಚುಲಿ ಮೆಡಿಕಲ್ ಕಾಲೇಜಲ್ಲಿ ಇಟ್ ಇಸ್ ಅ ಚೀಪೆಸ್ಟ್ ಪ್ಲೇಸ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅವೈಲಬಿಲಿಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಯಾವತ್ತೂ ಒಂದು ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಬರುತ್ತೆ. ಈ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟಿಗೆ ಬೇರ್ ಮಾಡಲಿಕ್ಕೆ ಒಂದು ಗೌರ್ಮೆಂಟ್ ಬೇರ್ ಮಾಡಬೇಕು, ಇಲ್ಲಾಂದರೆ ಯಾವುದಾದ್ರೂ ಒಂದು ಸಂಸ್ಥೆ ಬೇರ್ ಮಾಡಬೇಕು. ಅದನ್ನು ಕೈಯಿಂದ ಹಾಕಿ ಮಾಡಬೇಕಂದ್ರೆ ಆ ಕಾಸ್ಟ್ ಪೇಷಂಟಿಗೆ ಹೋಗ್ಬೇಕು. ಸೊ ಗೌರ್ಮೆಂಟ್ ಹಾಕಿದರೆ ಗೌರ್ಮೆಂಟ್ ಮುಖಾಂತರ ನಮಗೆ ಫ್ರೀ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ಮೆಡಿಕಲ್ ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ಸ್ಗಳು ಕೊಡುವಂಥ ಡೊನೇಷನ್ಸ್ಗಳ ಮೇಲಿಂದ ಈ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿಗೆ ಬರುತ್ತೆ. ಸೊ ಅವರು ನಾರ್ಮಲ್ ಏನು ಮಾಡ್ತಾರೆ ಅಂದರೆ, ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಮಾಡುವಾಗ ಆ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟನ್ನು ಪೇಷಂಟಿಗೆ ಟ್ರಾನ್ಸ್ಫರ್ ಮಾಡಲ್ಲ. ಸೊ ಕಾಸ್ಟ್ ಏನು ಬೀಳುತ್ತೆ ಅಂದರೆ ಅವರಿಗೆ ಬರೀ ಅದರದ್ದು ಆ್ಯಕ್ಚುಯಲ್ ಕಾಸ್ಟ್ ಅಂದರೆ ಸಾಧನ ಯೂಸ್ ಮಾಡಿದ್ದು ಅಂಥ ಕಾಸ್ಟ್ ಬೀಳೋದ್ರಿಂದ ಅಲ್ಲಿ ಸ್ವಲ್ಪ ಚೀಪಾಗಿ ಮಾಡೋಕ್ಕಾಗುತ್ತೆ. ಬಟ್ ನೆಗೆಟಿವಿಟಿ ಇದೇನೆಂದರೆ ಈ ಸ್ಟೂಡೆಂಟ್ಸ್ ಅಲ್ಲಿ ಸ್ವಲ್ಪ ಬಂದು ನೋಡ್ಕೊಳ್ತಾರೆ, ಇದು ಮಾಡ್ತಾರೆ. ಬಟ್ ಯೂಶ್ವಲಿ ಮೇಜರ್ ಸರ್ಜಿಕಲ್ ವರ್ಕ್ ಎಲ್ಲ ಇರುವಾಗ ಸ್ಟೂಡೆಂಟ್ಸ್ ಅವರು ಇರೋದಿಲ್ಲ, ನಾವೇ ಮಾಡ್ತೀವಿ. ಆತ್ಮೀಯ ವೀಕ್ಷಕ ಬಾಂಧವರೇ,
ಭಾಳ ಹೊತ್ತಿನಿಂದ ಈ ಒಂದು ವಿಷಯದಿಂದ ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಮುಖ್ಯ ವಿಷಯ ಇನ್ನೂ ಇದೆ. ಮೊನ್ನೆ ನಡೆದಂತಹ ಅಪರೂಪದ ಶಸ್ತ್ರಚಿಕಿತ್ಸೆ, ಈ ಬಗ್ಗೆ ಮಾತುಕತೆ ಮತ್ತಷ್ಟು ಮುಂದುವರಿತದೆ. ಈಗ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಬಹುದು ಅಂತ ಹೇಳಿಕೊಳ್ತಾ ಒಂದು ವಿರಾಮದ ನಂತರ ಮತ್ತೆ ಮುಂದುವರಿಸೋಣ.
ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ್ನ ನೇರ ಪ್ರಸಾರದ ಮಾತುಕತೆ, ಅದರಲ್ಲೂ ಸಾಧನೆಯ ಸಂಭ್ರಮ. ಏನಪ್ಪಯ್ಯ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಮತ್ತು ಅವರ ತಂಡ ದೇಶವೇ ಹೆಮ್ಮೆ ಪಡುವಂತಹ ಒಂದು ಬಹಳ ದೊಡ್ಡ ಸಾಧನೆಯ ಸಂಭ್ರಮವನ್ನು ಮಾಡಿದ್ದಾರೆ. ಕ್ಯಾನ್ಸರ್ನಲ್ಲಿ ಬಹಳ ಅಪರೂಪ ಎನ್ನಿಸಬಹುದಂತಹ ಎದೆಗೂಡಿನ ಕ್ಯಾನ್ಸರ್ ಗಡ್ಡೆಯ ತೆರವು, 13 ಗಂಟೆಗಳ ಶಸ್ತ್ರಚಿಕಿತ್ಸೆ, ದೇಶದಲ್ಲೇ ಮೊದಲ ಪ್ರಕರಣ ಎನ್ನುವಂತಹ ಹೆಮ್ಮೆ. ಇದು ನಮ್ಮ ಭಾಗಕ್ಕೆ, ನಮ್ಮ ಮಂಗಳೂರಿಗೆ ಹೆಮ್ಮೆ. ಇಷ್ಟೊಂದು ದೊಡ್ಡ ಸಾಧನೆಯನ್ನು ಏನಪ್ಪಯ್ಯ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ ಮಾಡಿದೆ ಮತ್ತು ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಅವರಂಥ ನಿಪುಣ ತಂಡ, ಅವರ ನಿಪುಣತೆಯನ್ನು ಅವರು ಹೇಳಿದರು. ವೈದ್ಯರು ಆತ್ಮವಿಶ್ವಾಸ ಇದ್ದರೆ ಮಾತ್ರ ಅಂತಹದ್ದೊಂದು ಶಸ್ತ್ರಚಿಕಿತ್ಸೆಯನ್ನು ನಿಭಾಯಿಸಲು ಸಾಧ್ಯ. ಯಾಕೆಂದರೆ ಅಪರೂಪದ ಬಹಳ ದೊಡ್ಡ ಸವಾಲಿನ ಶಸ್ತ್ರಚಿಕಿತ್ಸೆ ಅದು ಬೇರೆ ಕಡೆಯಿಂದ ಆಗುವುದಿಲ್ಲ ಎನ್ನುವಂತಹ ಪರಿಸ್ಥಿತಿಯಲ್ಲಿ ಏನಪ್ಪಯ್ಯಗೆ ಬಂದು ಡಾಕ್ಟರ್ ಜಲಾಲುದ್ದೀನ್ ರವರನ್ನು ಕಂಡಾಗ ಇದನ್ನು ನಾವು ಮಾಡಬಹುದು ಎನ್ನುವಂತಹ ಒಂದು ಅವರ ಆತ್ಮವಿಶ್ವಾಸ ಸವಾಲು. ಇದನ್ನು ಅವರ ಮಾತುಗಳಲ್ಲಿ ಕೇಳೋಣ. ಡಾಕ್ಟರ್ ಅವರೇ, ಈ ಒಂದು ವೈದ್ಯಕೀಯ ಶಸ್ತ್ರಚಿಕಿತ್ಸೆ ಹೇಗೆ ನಿಮ್ಮ ಬಳಿಗೆ ಬಂತು? ಯಾವೆಲ್ಲ ಆಸ್ಪತ್ರೆಗೆ ಹೋಗಿ ಅವರು ಬಂದದ್ದು? ಇದು ನನ್ನ ಬಳಿ ಬಂದದ್ದು ಹೇಗೆ ಅಂದರೆ, ಮೊದಲು ಇವರಿಗೆ ಒಂದು ಕೊಯಂಬತ್ತೂರಲ್ಲಿ ಗಂಗಾ ಹಾಸ್ಪಿಟ್ಲಲ್ಲಿ ಅಲ್ಲಿ ಆಪ್ರೇಷನ್ ಮಾಡಿದರು. ಆಪ್ರೇಷನ್ ಮಾಡಿ ಅದು ತಿರ್ಗಾ ಗಡ್ಡೆ ಬಂದಾಗ ಕ್ಯಾಲಿಕಟ್ಟಲ್ಲಿ ಇನ್ನೊಂದು MBR ಅಂತ ಒಂದು ಹಾಸ್ಪಿಟ್ಲ್ ಇದೆ, ಕ್ಯಾನ್ಸರ್ ಹಾಸ್ಪಿಟ್ಲ್. ಅದನ್ನು ದೊಡ್ಡ ಕ್ಯಾನ್ಸರ್ ಹಾಸ್ಪಿಟ್ಲ್. ಅಲ್ಲಿ ಅವರು ಸೆಕೆಂಡ್ ಟೈಮ್ ಅಲ್ಲಿ ಅವರು ಆಪ್ರೇಟ್ ಮಾಡಿದರು. ಆಪ್ರೇಟ್ ಮಾಡಿ ಅದು ತಿರ್ಗಾ ಬಂದಾಗ ಅವ್ರ ಕೈಯಿಂದ ಆಗಲ್ಲ ಅಂತ ಹೇಳಿ ಕೈ ಎತ್ತಿಬಿಟ್ಟಾಗ ತಿರ್ಗಾ ಅವರು ಕೊಯಂಬತ್ತೂರಿಗೆ ಹೋದರು, ಗಂಗಾ ಹಾಸ್ಪಿಟಲಲ್ಲಿ ಅವ್ರು ನೋಡಿಕೊಂಡು ಅವರು ನಮ್ಗೆ ಆಗಲ್ಲ ಅಂತ ಹೇಳಿ ಟಾಟಾ ಹಾಸ್ಪಿಟಲ್ ಹತ್ರ ಮಾತಾಡಿಸ್ಬಿಟ್ಟು ಟಾಟಾ ಹಾಸ್ಪಿಟಲ್ಗೆ ಇವರು ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲಿ ಟಾಟಾ ಹಾಸ್ಪಿಟಲಲ್ಲಿ 1 ವಾರ ನಿಂತ್ಕೊಂಡು ಅವರೆಲ್ಲ ಸ್ಟಡಿ ಮಾಡಿದ ನಂತರ ಹೇಳಿದರು ಇದನ್ನು ಆಪ್ರೇಟ್ ಮಾಡಿ ತೆಗಿಯೋಕ್ಕಾಗಲ್ಲ ಅಂತ ಹೇಳಿ ತಿರ್ಗಾ ಮನೆಗೆ ಕಳಿಸಿದಾಗ, ಊರಿಗೆ ಬಂದ ನಂತರ ನಾನೊಂದು 2.5 ವರ್ಷ ಮೊದಲೊಂದು ಪೇಷಂಟ್, ಅಂಬಿಕಾ ಅಂತ ಒಂದು ಪೇಷಂಟ್ ಇದ್ದರು. ಅವರಿಗೆ ಕೈಯಲ್ಲಿ ಇದೇ ಥರ ಒಂದು ಗಡ್ಡೆ ಬಂದು ಲಂಗ್ಸಿಗೆ ಸ್ಪ್ರೆಡ್ ಆಗಿತ್ತು. ಆ ಪೇಷಂಟಿಗೆ ಸ್ಪ್ರೆಡ್ ಆಗಿದ್ದಕ್ಕೆ ಅವರು ಕಣ್ಣೂರು ಆಚೆ ಅವರು ಕೊಚ್ಚಿನಲ್ಲಿ ಹೋಗಿ 2-3 ಆಸ್ಪತ್ರೆಯಲ್ಲಿ ತೋರಿಸಿದ್ರು. ಅಲ್ಲಿದು ಫೇಮಸ್ ಮೆಡಿಕಲ್ ಆಂಕಾಲಜಿಸ್ಟ್ಸ್ ಅವರೆಲ್ಲ ನೋಡಿ ಇನ್ನೇನು ಮಾಡೋದು ಬೇಡ, 6 ತಿಂಗಳಲ್ಲಿ ಮುಗಿದೋಗುತ್ತೆ ಕತೆ, ನಿಮ್ಮ ಮನೆಗೆ ಹೋಗಿ ಅಂದ್ಬಿಟ್ಟು ಮನೆಗೆ ಕಳಿಸಿದಾಗ ಅಲ್ಲಿ ಅವ್ರ ಊರಲ್ಲಿ ಯಾರೋ ಹೇಳಿ ನನ್ನ ಹತ್ತಿರ ಬಂದರು. ಇದೇ ಥರ ನಾವು 2.5 ವರ್ಷ ಹಿಂದೆ ಇದನ್ನು ದೊಡ್ಡವಾಗಿ ವಿಚಾರಿಸಿ ಆವಾಗ ನಮ್ಮ ವೈಸ್ ಚಾನ್ಸಲರ್ ಆದ ಡಾಕ್ಟರ್ ವಿಜಯ್ ಕುಮಾರ್ ಅವರು, ನಾನು ಬೆಂಗಳೂರಲ್ಲಿ ಇರುವಾಗ ಕಿದ್ವಾಯಲ್ಲಿ ನಾನು ಕ್ಯಾನ್ಸರ್ ರೋಗದ ಟ್ರೀಟ್ಮೆಂಟನ್ನು ಕಲಿತು ಬಂದದ್ದು ಕಿದ್ವಾಯಿಂದ. ಆವಾಗ ಅವ್ರ ಮಾಸ್ಟರ್ ಅಲ್ಲಿ ಅವ್ರು ಇಲ್ಲಿದ್ದರು. ನಾವಿಬ್ಬರು ಡಿಸ್ಕಸ್ ಮಾಡಿ, ನಮ್ಮ ತಂಡ ಪೂರ್ತಿ ಡಿಸ್ಕಸ್ ಮಾಡಿ, ಇನ್ನು ಬೇರೆ ಯಾವ ರೀತಿದು ಟ್ರೀಟ್ಮೆಂಟ್ ಇಲ್ಲ, ಸರ್ಜರಿ ಒಂದು ನಡೆಸುವ, ಅಕ್ಬರ್ ನೀನು ಮುಂದುವರಿ ಸರ್ಜರಿ ಮಾಡಂದರು. ನಾನು ಅದನ್ನು ಸರ್ಜರಿ ಮಾಡಿದ್ದೆ. ನನಗೆ 2 ಸಲ ಮಾಡಬೇಕಾಯಿತು. ಒಂದು ಸಲ ಬಲ ಎದೆಯನ್ನು ಓಪನ್ ಮಾಡಿ ಪೂರ್ತಿ ತೆಗೆದೆ, ರೈಟ್ ಸೈಡ್. ಆಮೇಲೆ ಒಂದು 2 ವಾರ ಆದ ನಂತರ ಲೆಫ್ಟ್ ಸೈಡಲ್ಲಿ ಮಾಡಿದೆ. ಆ ಪೇಷಂಟ್ ಇನ್ನೂ 2.5 ವರ್ಷ ಆಯಿತು, ಇನ್ನೂ ಬದುಕಿದ್ದಾರೆ, ಏನು ತೊಂದರೆ ಏನಿಲ್ಲ. ಅದೊಂಥರ ಅಂದರೆ ಇದು ಗ್ಯಾರಂಟಿ ಅಲ್ಲ ಈ ಥರ ಗುಣ ಆಗ್ಬೋದಂತ. ಅದು ಟೇಕಿಂಗ್ ದಟ್ ಚಾಲೆಂಜ್ ಆ್ಯಂಡ್ ಡೂಯಿಂಗ್ ಈಸ್ ದ ಚಾಲೆಂಜ್. ಸೊ ಅವರು ಹೇಳಿ, ನೀವು ಏನು ಹೆದರಬೇಡಿ, ಡಾಕ್ಟರ್ ಅಕ್ಬರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಅಂತ ಹೇಳಿದರು. ಅವರು ಆವಾಗ ನನ್ನ ಹತ್ರ ಬಂದು ನೋಡಿಬಿಟ್ಟು, ಈ ಸರ್ಜರಿಯನ್ನು ಮಾಡೋಕ್ಕೆ ನನಗೊಂದು ದೊಡ್ಡ ತಂಡ ಬೇಕು ಅಂದರೆ ಕರೆಕ್ಟ್ ಹೇಳುವ ಡಾಕ್ಟ್ರೆ. ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡೋದು? ನಮಸ್ಕಾರ, KMK ಮಂಜನಾಡಿ ಅಂತ ಹೇಳಿ ಸರ್, ಉಳ್ಳಾಲ ಸೈಯದ್ ಮದನಿ ಶಾಲೆ ಹೆಡ್ ಮಾಸ್ಟರ್. KMK ಮಾಸ್ಟರ್ ಅವರು, ಮುಖ್ಯೋಪಾಧ್ಯಾಯರು ಸೈಯದ್ ಮದನಿ. ಹೇಳಿ ಮಾಸ್ಟ್ರೆ. ಡಾಕ್ಟರ್ ಜಲಾಲುದ್ದೀನ್ ಅವರು ನಿಮ್ಮೊಟ್ಟಿಗಿದ್ದಾರೆ. ಹೌದು, ಅವರಿಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಟೀಚರ್ಸ್ನವರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಅದೇ ರೀತಿಯಲ್ಲಿ ನಮ್ಮ ಸಮುದಾಯದ ಪರವಾಗಿಯೂ ನಿಮಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಹಳಷ್ಟು ಪ್ರಪ್ರಥಮವಾದಂತಹ ಒಂದು ಅಡ್ವೆಂಚರ್ ಅನ್ನು ತಾವು ಮಾಡಿದ್ದೀರಿ. ಥ್ಯಾಂಕ್ ಯು ಸರ್. ಇದು ಅಂದ್ರೆ ಅಡ್ವೆಂಚರ್ ಆಗಿರ್ತದೆ. ಅದರಿಂದ ಭಗವಂತರು ನಿಮಗೆ ದೀರ್ಘ ಆಯುಷ್ಯ, ಒಳ್ಳೆ ಆರೋಗ್ಯ, ಅದೇ ರೀತಿಯಲ್ಲಿ ಸಮುದಾಯಕ್ಕೆ ಇನ್ನೂ ಅನೇಕ ಸೇವೆಗಳನ್ನು ಮಾಡುವಂತ ಅನುಗ್ರಹಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಖಂಡಿತವಾಗಿಯೂ KMK ಅವರೇ, ನಿಮ್ಮಂಥವರ ಒಂದು ಆಶೀರ್ವಾದ, ನಿಮ್ಮಂಥವರ ಹಾರೈಕೆಗಳು ಖಂಡಿತ ಬೇಕು. ಯಾಕೆಂದರೆ ಇಂತಹ ಸವಾಲಿನ ಶಸ್ತ್ರಚಿಕಿತ್ಸೆಗಳು ನಮ್ಮ ಪರಿಸರದಲ್ಲಿ ಏನಪಾಯದಲ್ಲಿ ಆಗಿದೆ ಅನ್ನೋದನ್ನು ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ಖಂಡಿತವಾಗಿಯೂ KMK ಅವರೇ, ನಿಮ್ಮ ಮಾತುಗಳಿಗೆ ಅಭಿನಂದನೆಗಳು.
ಕ್ಯಾನ್ಸರ್ ಅಂತ ಹೇಳಿದ ಕೂಡ ರೋಗಿಗಳು ಹೆದರ್ತಾರೆ, ಡಾಕ್ಟರ್ನವರು ಹೆದರ್ತಾರೆ. ಹೌದು, ಅದರ ಬಗ್ಗೆ ಅವರು ಮೊದಲು ಹೇಳಿದರು ಸ್ವಲ್ಪ, ಇನ್ನೂ ಕೂಡ ಅದರ ಬಗ್ಗೆ ಮಾತಾಡ್ಲಿಕ್ಕೆ ಇದೆ. ಹೌದು, ಅದಕ್ಕೆ ಅದರ ಒಟ್ಟಿಗೆ ನಾನು ಹೊಸಗುರುಗಳನ್ನು ಅಭಿನಂದಿಸ್ತೇನೆ. ಯಾಕಂದ್ರೆ ಎಲೆ ಮರೆ ಕಾಯಿಯಾಗಿ ಡಾಕ್ಟರ್ ಇದ್ದವರನ್ನು ಒಂದು ಹೊರಗೆ ತಂದು ಸಮುದಾಯಕ್ಕೆ ಒಂದು ಪರಿಚಯಿಸುವಂತ ಒಂದು ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಿ ಸರ್, ನಿಮಗೂ ಅಭಿನಂದನೆಗಳು. ವಂದನೆಗಳು ಮಾಸ್ಟ್ರೆ, ನಿಮ್ಮ ಅಭಿಮಾನ ಯಾವಾಗಲೂ ಇರಲಿ ಹೊಸಕುರಲ್ಲ ಮೇಲೆ. ಖಂಡಿತ ಖಂಡಿತ ಇದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ವಂದನೆಗಳು KMK ಮಾಸ್ಟ್ರೆ. ಓಕೆ ಸರ್, ಅದು ಅವರು ಹೇಳಿ ಇಲ್ಲಿ ಬಂದ ನಂತರ ಇಂಥ ಸರ್ಜರಿ ಮಾಡಬೇಕಂದ್ರೆ ದೊಡ್ಡ ತಂಡ ಬೇಕಾಗುತ್ತೆ. ಅಂದರೆ ನಾನು ಮುಂದೆ ಲೀಡರ್ಶಿಪ್ ತಗೊಂಡು ಮಾಡ್ಬೋದು, ಆದರೆ ಸರ್ಜರಿ ಟೈಮಲ್ಲಿ ಅನೆಸ್ಥಿಷಿಯಾ ಮತ್ತು ನನಗೆ ಒಂದು ವೇಳೆ ಈಗ ನಾನು ಎಲ್ಲ ಮೊಳೆಗಳನ್ನೆಲ್ಲ ಕಟ್ ಮಾಡಿದ ನಂತರ ಅದನ್ನೆಲ್ಲ ಜಾಯಿಂಟ್ ಮಾಡಿ ಅದನ್ನು ಸೆಟ್ ಮಾಡಬೇಕಂದ್ರೆ ನನ್ನ ಜೊತೆ ಬೇರೆ ಸರ್ಜನ್ಸ್ಗಳು ಬೇಕು. ಅದೆಲ್ಲ ಪೋಸ್ಟ್. ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ. ನಮಸ್ತೆ, ಹೇಳಿ, ಯಾರು ಮಾತಾಡೋದು? ನಾನು ಅಡ್ವೊಕೇಟ್ ಮೊಹಮ್ಮದ್ ಅಸ್ಗರ್ ಅಂತ ಹೇಳಿ ಮುಡಿಪುನಿಯಿಂದ. ಮೊಹಮ್ಮದ್ ಅಸ್ಗರ್ ಅವರು ಅಡ್ವೊಕೇಟ್, BJPಯ ಅವರು ನಾಯಕರವರು. ಹೇಳಿ ಅಸ್ಗರ್ ಅವರೇ, ಡಾಕ್ಟರ್ ಜಲಾಲುದ್ದೀನ್ ಅವರು ಇದ್ದಾರೆ ನಮ್ಮೊಟ್ಟಿಗೆ. ಭಾರಿ ಖುಷಿ ಆಗ್ತದೆ, ಯಾಕೆಂದರೆ ತುಳುನಾಡಿನ ಮಣ್ಣಿನ ಒಬ್ಬ ವ್ಯಕ್ತಿ ಇಷ್ಟೊಂದು ದೊಡ್ಡ ಮಟ್ಟದ ರಾಷ್ಟ್ರ ವಿಶ್ವ ಮಟ್ಟದಲ್ಲಿ ಗುರುತಿಸುವಂತ ಸಾಧನೆ ಮಾಡಿರುವುದು ನಮ್ಗೆ ಅತ್ಯಂತ ಸಂತೋಷದ ವಿಚಾರ. ಥ್ಯಾಂಕ್ ಯು ಸರ್. ಏಕೆಂತ ಹೇಳಿದ್ರೆ ಎಲ್ಲರ ವಿಚಾರ ಉಂಟು, ನಾವು ಹೊರಗೆ ಕಲಿಬೇಕು, ಅಲ್ಲಿ ಕಲಿಬೇಕು ಅಂತ. ಗ್ರಾಮೀಣ ಮಟ್ಟದಲ್ಲೂ ಸಾಧನೆ ಮಾಡುವವರು ಇದ್ದಾರ ಅಂತೇಳಿ ನಮ್ಗೊಂದು ತುಳುನಾಡಿಗೆ ಒಂದು ಹೆಮ್ಮೆ ವಿಚಾರ. ಅತ್ಯಂತ ಖುಷಿಯಾಗಿದೆ, ಇವರು ರಾಷ್ಟ್ರ ವಿಶ್ವ ಮಟ್ಟದಲ್ಲಿ ಒಂದು ಗುರುತಿಸುವಂತಾಗ್ಲಿ. ಥ್ಯಾಂಕ್ ಯು ಸರ್. ಅದೇ ರೀತಿ ಸರ್, ಗ್ರಾಮೀಣ ಪ್ರದೇಶದಲ್ಲಿ ಈಗಲೂ ಸಮೇತ ಒಂದು ಏನಾದ್ರೂ ಸಣ್ಣ ರೋಗ ಬಂದ್ರು ಎದುರುವಂತ ಪರಿಸ್ಥಿತಿ ಆಗಿದೆ. ಈಗ ಕೊರೋನಾ ಬಂದ ಮೇಲೆ ಡಬಲ್ ಎದುರ್ತಾರೆ. ಹೌದು, ಹೇಳಿ ಅಸ್ಗರ್ ಅವರೇ, ಖಂಡಿತ ಆಗಿನ ಪರಿಸ್ಥಿತಿ ಈಗ ಹಾಗೆ ಉಂಟು. ಈಗ ಏನಾದ್ರೂ ಒಂದು ಸಣ್ಣ ಕಾಯಿಲೆ ಆದ್ರೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ. ಒಂದನೇದಾಗಿ ಹಾಸ್ಪಿಟಲ್ ಬಿಲ್, ಮತ್ತೊಂದು ಹೇಗೆ ಬೇಡ ಬೇಡ ನಮ್ಮನ್ನು ಅಲ್ಲಿಗೆ ಹಾಕ್ತಾರೆ ಇಲ್ಲಿಗೆ ಹಾಕ್ತಾರೆ ಅಂತ, ಕೊರೋನಾ ಸೆಕ್ಷನ್ಗೆ ಹಾಕ್ತಾರೆ ಅಂತ ಹೆದರಿಕೆ ಆಗ್ತದೆ. ಅದರ ಅಂತ ಒಂದು ಭಯವನ್ನು ದೂರ ಮಾಡುವಂತ ಜನಜಾಗೃತಿಗೆ ಒಂದು ಏನು ಸಲಹೆಯನ್ನು ನೀವು ದಯವಿಟ್ಟು ಹೇಳ್ಬೇಕಾಗಿ ವಿನಂತಿ. ಒಳ್ಳೆ ಮಾತು ನಿಮ್ಮದು ಅಸ್ಗರ್ ಅವರೇ, ವಂದನೆಗಳು. ಜನರಿಗೆ ಒಂದು ಜಾಗೃತಿಯ ಸಂದೇಶ ಕೊಡಬೇಕು ಹೇಳಿ ಅವರೊಂದು ವಿನಂತಿ ಮಾಡಿದ್ದಾರೆ. ಈ ಕೊರೋನಾ ಟೈಮಲ್ಲೆಲ್ಲ ಹೆದರ್ತಾ ಇದ್ದಾರೆ, ಒಂದು ಜಾಗೃತಿ ಮಾಡಬೇಕು ಹೇಳಿಕೊಂಡು. ಕೊರೋನಾ ಇನ್ಮೇಲೆ ಕೊರೋನಾದ ಏನು ಹೆದರ್ಬೇಕಂತ ಏನಿಲ್ಲ. ವ್ಯಾಕ್ಸಿನ್ ತಗೊಂಡಿದ್ರೆ ಮತ್ತು ಮಾಸ್ಕ್ ಸರಿಯಾಗಿ ಹಾಕ್ಕೊಂಡು ಆಚೆ ಈಚೆ ಓಡಾಡಿದರೆ ಮತ್ತು ಹೆದರ್ಬೇಕಂತ ಇಲ್ಲ. ಎಲ್ಲ ನಾನು ಈಗ ನೋಡಿದ ಹಾಗೆ ನಮ್ಮ ಫುಡ್ ಹ್ಯಾಬಿಟ್ಸ್ ಸರಿಯಾಗಿರಬೇಕು, ಸ್ವಲ್ಪ ಬಿಸಿಲೆಲ್ಲ ಇದು ಮಾಡಬೇಕು. ಮನೆ ಒಳಗೆ ಜಾಸ್ತಿ ಕೂತ್ರೇ ಕೊರೋನಾ ಬಂದರೆ ಇನ್ನೂ ಕಮ್ಮಿ ಡೇಂಜರ್. ಮತ್ತೊಂದು ಕರೆ ಕೇಳುವ ಡಾಕ್ಟ್ರೆ. ಹಲೋ ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡೋದು? ನಮಸ್ಕಾರ ಸರ್, ನಾನು ಮಂಗಳೂರು ರಿಯಾಜ್ ಅಂತ ಉಳ್ಳಾಲದಿಂದ ರಿಯಾಜ್ ರವರು. ಹೇಳಿ ರಿಯಾಜ್ ರವರೇ. ಈಗ ನಮ್ಮ ಒಂದು ಜಲಾಲುದ್ದೀನ್ ಅಕ್ಬರ್ ಡಾಕ್ಟರ್ ಅವರ ಸಂದರ್ಶನವನ್ನು ನಾನು ನೋಡ್ತಾ ಇದ್ದೇನೆ. ಬಹಳ ಹೆಮ್ಮೆ ಅನಿಸ್ತಾ ಇದೆ ಸರ್. ಯಾಕಂದ್ರೆ ಇಡೀ ಮಾನವ ಕುಲಕ್ಕೆ ಅವರು ಮಾಡಿದಂತಹ ಒಂದು ದೊಡ್ಡ ಸಾಧನೆ ಮತ್ತು ಅವರು ವೈದ್ಯಕೀಯ ಧರ್ಮಕ್ಕೆ ಮಾಡಿದಂತಹ ಕೀರ್ತಿ ಇದು. ಅದು ಕೂಡ ಒಂದು ಮುಸ್ಲಿಂ ಪ್ರತಿನಿಧಿಯಾಗಿ ನನಗೆ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಇಂತಹ ವ್ಯಕ್ತಿಗಳಿಂದ ನಮಗೆ ಇಷ್ಟು ತಲೆ ಎತ್ತಿ ನಡೀಬಹುದು ಅಂತ ಈ ಸಮಾಜದಲ್ಲಿ. ಯಾಕಂದ್ರೆ ಒಂದು ಒಳ್ಳೆಯ ಸೇವೆಯನ್ನು, ಒಂದು ಜೀವವನ್ನು ಉಳಿಸುವುದು ಇಡೀ ಮಾನವ ಕುಲವನ್ನೇ ಉಳಿಸಿದಂತೆ ಎಂಬ ಕುರಾನಿನ ಸಂದೇಶದಂತೆ ಇವರು ಜಲಾಲುದ್ದೀನ್ ಅಕ್ಬರ್ ಮತ್ತು ಅವರ ತಂಡ ನಡೆಸಿದಂತಹ ಸಾಹಸ ಖಂಡಿತವಾಗಿದ್ದು ಹೆಮ್ಮೆ ನಮಗೆ. ಇನ್ನಷ್ಟು ಅವರು ಇಂತಹ ಕಾರ್ಯಗಳಲ್ಲಿ ಕೀರ್ತಿಯನ್ನು ತಿಳಿಸುವಂತಾಗ್ಲಿ ಅಂತ ಹಾರೈಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು. ರಿಯಾಜ್ ರವರಿಗೆ ವಂದನೆಗಳು. ನಿಮ್ಮಂತಹ ಹಾರೈಕೆಗಳು ಯಾವತ್ತೂ ಇರಲಿ ಅಂತ ಹೇಳಿಕೊಳ್ಳುತ್ತಾ ಮಾತುಕತೆ ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಹೇಳಿ ಡಾಕ್ಟರ್. ನಾವು ಆ ಶಸ್ತ್ರಚಿಕಿತ್ಸೆಯಲ್ಲಿ ನಮ್ಮ ಮೊದಲಿದು ಪ್ರೋಗ್ರಾಮ್, ಓಕೆ, ಕೊರೋನಾದ ಜಾಗೃತಿ ನಾವು ಕೊನೆಗೆ ಹೇಳುವ ಅದೇ. ಈಗ ಆಮೇಲೆ ಇವರು ನಮ್ಮಲ್ಲಿ ಬಂದರು. ಇಂಥ ಸರ್ಜರಿ ಮಾಡಬೇಕಂದ್ರೆ ನಮ್ಮಲ್ಲಿ ದೊಡ್ಡ ತಂಡ ಇರಬೇಕಾಗತ್ತೆ. ಸೊ ನಾನೀಗ ಇದನ್ನು ಅಚೀವ್ ಮಾಡಬೇಕಂದ್ರೆ ನನ್ನ ಜೊತೆ ಒಂದು ದೊಡ್ಡ ತಂಡ ಇತ್ತು. ಆ ತಂಡ ಇವರೆಲ್ಲ ಹೆಲ್ಪ್ ಮಾಡಿದ್ದಾರೆ ನನಗೆ. ಅದರಿಂದ ನನಗೆ ಇದನ್ನು
ಸಕ್ಸಸ್ಫುಲ್ಲಾಗಿ ಮಾಡೋಕ್ಕೆ ಸಾಧ್ಯವಿದೆ. ಯಾವಾಗಲೂ ನಾವು ಒಬ್ಬರು ಯಾರಾದರೂ ಸಕ್ಸಸ್ಫುಲ್ಲಾಗಿ ಮೇಲೆ ಇದ್ದರೆ ಅವ್ರದ್ದು ಒಬ್ಬರದ್ದು ವರ್ಕಲ್ಲ, ಅದರ ಜೊತೆಗೆ ತುಂಬ ಜನ ಒಟ್ಟಿಗೆ ಇದ್ದಾರೆ. ಈಗ ನಾನು ಎವರೆಸ್ಟ್ ಮೌಂಟೇನ್ ಮೇಲೆ ಹೋಗಿ ಮೇಲೆ ಹತ್ತಿ ಸಕ್ಸಸ್ಫುಲ್ ಆಗಬೇಕಂದ್ರೆ ನಾನು ಮೇಲೆ ಹೋಗ್ಬೋದು, ಬಟ್ ಅಲ್ಲಿ ನನ್ನನ್ನು ಹಾಕ್ಲಿಕ್ಕೆ ಒಂದು 500 ಜನ ಕೆಲಸ ಮಾಡಿರ್ತಾರೆ ಮೇಲೆ ಹಾಕಲಿಕ್ಕೆ. ಸೊ ಇಟ್ ಈಸ್ ದ ಸಕ್ಸಸ್ ಮೇ ಬಿ ಸೀನ್ ಆಫ್ 1%, ಇಟ್ ಈಸ್ ನಾಟ್, ಇಟ್ ಈಸ್ ದ ಸಕ್ಸಸ್ ಆಫ್ ದ ಹೋಲ್ ಟೀಮ್. The leader may take the team to that point, but without the rest it is not possible to achieve ಅಂತ. ಸೊ ಯಾವುದಕ್ಕೂ ಒಂದು ಬ್ಯಾಕಪ್ ಇರುತ್ತೆ. ಸೊ ದಿಸ್ ಬ್ಯಾಕಪ್ಪಲ್ಲಿಗೆ ನೀವು ಮಾತ್ರ ಹೆಸರಿದ್ದಾರೆ, ಎಲ್ಲರೂ ಇದ್ದಾರೆ ಅದರಲ್ಲಿ. ಇವರೆಲ್ಲ ನನಗೆ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಇವರು ಬಹಳಷ್ಟು ಸರ್ಜರಿ ಆದ ನಂತರ ಪೇಷಂಟನ್ನು ದಿನ ನೋಡಿಕೊಂಡು, ಇದು ಪೇಷಂಟ್ ಒಂದು 2 ವಾರ ಅಷ್ಟು ಅವರನ್ನು ನೋಡಿಕೊಂಡು ಅಂದರೆ ಒಂದು ಬಲಭಾಗ ಫುಲ್ ನಾವು ತೆಗೆದು ಬಿಟ್ಟಿದ್ದೇವೆ. ಆ ಕಡೆದು ಶ್ವಾಸಕೋಶ ಕೆಲಸ ಮಾಡಬೇಕಂದ್ರೆ ಫಿಸಿಯೋಥೆರಪಿ ದಿನ ಸ್ವಲ್ಪ ಕೆಳಗೆ ಹೋದ ತಕ್ಷಣ ಆಕ್ಸಿಜನ್ ಹಾಕಿ ಅದನ್ನು ವಾಪಸ್ ಎತ್ತಬೇಕು. ಸೊ ತುಂಬ ಹಾರ್ಡ್ ವರ್ಕ್ ಇತ್ತು ಪೋಸ್ಟ್ ಆಪ್ರೇಟಿವ್ಲಿ. ಬರೀ ಸರ್ಜರಿ ಮಾತ್ರ ಅಲ್ಲ, ಸರ್ಜರಿ ಆದ ನಂತರ ಪೋಸ್ಟ್ ಆಪ್ರೇಟಿವ್ ಸಿಚುವೇಷನಲ್ಲಿ ಡಾಕ್ಟರ್ ತಿಪ್ಪೇಸ್ವಾಮಿ ಮತ್ತು ಡಾಕ್ಟರ್ ಏಜಾಜ್ ಮತ್ತು ಕೆಲವು ಡಾಕ್ಟರ್ಸ್ ದಿನ ಬಂದು ನೋಡ್ಕೊಂಡು ಪೇಷಂಟನ್ನು ಹಿಡ್ಕೊಂಡು ರಿಕವರಿ ಆದ ತಕ್ಷಣ ಈಗ ಸರಿ. ಮತ್ತೊಂದು ಕರೆ ಕೇಳುವ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ, ಯಾರು ಮಾತಾಡೋದು? ಇದು ಪ್ರಶಾಂತ್ ಡಿಸೋಜ, ಲಯನ್ಸ್ ಕ್ಲಬ್ ಪೆರ್ಮನೂರು ಫೋಕಸ್ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ಮಾತಾಡ್ತಿದ್ದೇನೆ. ಲಯನ್ಸ್ ಕ್ಲಬ್ ಪೆರ್ಮನ್ನೂರು ತೊಕ್ಕೋಟಿದು ಸ್ಥಾಪಕ ಅಧ್ಯಕ್ಷರು ಪ್ರಶಾಂತ್ ಡಿಸೋಜರ್ ಅವರು. ಹೇಳಿ ಪ್ರಶಾಂತ್ ರವರೇ, ಡಾಕ್ಟರ್ ಅವರು ನಮ್ಮೊಟ್ಟಿಗಿದ್ದಾರೆ, ಹೇಳಿ. ಹೌದು, ಒಳ್ಳೆ ವಿಚಾರವನ್ನು ನೀವು ಅವರು ಮುಂದೆ ತಂದಿದ್ದೀರಿ. ಸಮಾಜಕ್ಕೆ ತೋರಿಸುವ ಕೆಲಸ ನಿಮ್ದಾಗಿದೆ. ನಾವು ನಿಮ್ಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅಂತ ಒಂದು ವೈದ್ಯಕೀಯ ತಂಡ ನಮ್ಮ ದಕ್ಷಿಣ ಕನ್ನಡದಲ್ಲಿ, ಸ್ಪೆಷಲ್ ಆಗಿ ನಮ್ಮ ತೊಕ್ಕೋಟಿ ಸಮೀಪದಲ್ಲಿ ಅಂತ ಒಂದು ವೈದ್ಯಕೀಯ ತಂಡ ಇದೆ. ಅದು ನಮ್ಗೆ ಹೆಮ್ಮೆ ವಿಚಾರ. ಅವರಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು, ಅಭಿನಂದನೆಗಳು. ಓಕೆ, ಎಲ್ಲರೂ ಒಳ್ಳೇದಾಗಲಿ. ಇನ್ನೂ ಎಂತ ಕೆಲಸಗಳು ಮುಂದೆ ನಿರಂತರ ಸಾಧನೆ ನಾನು ಆಶಿಸ್ತೇನೆ ಸರ್ ನಿಮ್ಮಲ್ಲಿ. ವಂದನೆಗಳು ನಿಮ್ಮ ಮಾತಿಗಾಗಿ ಪ್ರಶಾಂತ್ ಡಿಸೋಜ ಅವರೇ. ನೀವು ಕೂಡ ಒಳ್ಳೆಯ ಸಾಮಾಜಿಕ ಸೇವಾ ಚಟುವಟಿಕೆಗಳು ಮಾಡ್ತಾ ಇದ್ದೀರಿ. ನಿಮ್ಮ ಸಾಮಾಜಿಕ ಸೇವಾ ಚಟುವಟಿಕೆಗಳು ನಮಗೂ ಒಂದು ಮಾರ್ಗದರ್ಶನವಾಗಲಿ ಅಂತ ಹೇಳಿಕೊಳ್ಳುತ್ತಾ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದ ಸರ್, ಧನ್ಯವಾದ. ನನಗೆ ಒಂದು ವಿಚಾರ ಎಲ್ಲ ಜನರಿಗೆ ಏನು ಹೇಳಬೇಕಂದ್ರೆ, ಈ ಥರ ಇದು ಒಂದಲ್ಲ, ಈ ಥರ ನಾನು ತುಂಬ ಸರ್ಜರಿ ಮಾಡಿದ್ದೇನೆ. ಇದೇನೋ ಸ್ವಲ್ಪ ಜಾಸ್ತಿಯಾಗಿ ನ್ಯೂಸ್ ಆಗಿದೆ. ಇದಕ್ಕಿಂತ ಮೊದಲು 4 ವರ್ಷದ ಹುಡುಗ, ಅವನಿಗೆ ಕಾಲಿನ ಮೂಲೆಯಲ್ಲಿ ಒಂದು 8 ತಿಂಗಳ ಹಿಂದೆ ಮೂಲೆಯಲ್ಲಿ ಕ್ಯಾನ್ಸರ್ ಆಗಿತ್ತು. ಸೊ ಈ ಹುಡುಗನು ಹಲವು ಕರಕ್ಕೆ ಹೋದರೆ ಕಾಲು ಕಟ್ ಮಾಡಿ ತೆಗಿಬೇಕು ಹೇಳಿದಾಗ ನಮ್ಮಲ್ಲಿ ಬಂದ. ಅವನು ಬಂದಾಗ ನಾನು ವಾಪಸ್ ವಿಚಾರ ನಡೆಸಿ ಅದಕ್ಕೆ ಮೂಲೆಯನ್ನು ಹಾಕಬೇಕಂದ್ರೆ ಜರ್ಮನಿಯಿಂದ ನಾವು ಇಂಪೋರ್ಟ್ ಮಾಡಬೇಕು. ನಾನು ಆ ಜರ್ಮನಿ ಕಂಪನಿ ಅವ್ರ ಹತ್ರ ಮಾತಾಡಿದಾಗ ಆ ಪ್ರಾಸ್ಥೆಸಿಸ್ ಅಂತ ಹೇಳ್ತೇವೆ, ಅದಕ್ಕೆ 33 ಲಕ್ಷ ಆಗ್ಬೋದು ಟು 35 lakhs ಆಗ್ಬೋದು, ಪ್ಲಸ್ GST. ಅಷ್ಟು ಕಾಸ್ಟ್ ಅವರಿಗೆ ಬೇರ್ ಮಾಡೋಕ್ಕಾಗಲ್ಲ. ಆವಾಗ ಮೆಡ್ರಾಸಲ್ಲಿ ಒಂದು ಇಂಡಿಯನ್ ಕಂಪನಿ ಇತ್ತು, ಅವರಿಗೆ ನಾನು ಆ ಡಿಸೈನನ್ನು ಕಳಿಸಿಕೊಟ್ಟು ಮಾಡಿಕೊಡೋಕ್ಕಾಗುತ್ತೆ ಅಂತ ಹೇಳಿದರೆ ಅವ್ರು ನನಗೆ ಅದನ್ನು ಮಾಡಿಕೊಟ್ರು. 1.6 lakhs ಆಯಿತು. ಅಂದರೆ ಅರ್ಧಕ್ಕರ್ಧ ವೆಚ್ಚದಲ್ಲೇ ಆಯಿತು. ಅಲ್ಲ, ಅದು 33 lakhs and 1.6 lakhs ಅಂದರೆ 10%. 90% ಉಳಿತು. ಹಾಂ, ಬಟ್ ಏನಂದರೆ ಜರ್ಮನಿದು ಕ್ವಾಲಿಟಿ ಇದು ಈಸ್ ಡಿಫ್ರೆಂಟ್. ಬಟ್ ಈ 1.6 lakhs ಆದ 33 lakhs ಹೇಳಿ ಇವರಿಗೆ ಅಫೋರ್ಡ್ ಆಗಲಿಕ್ಕೆ ಇಲ್ಲ, ಸಾಧ್ಯವಿಲ್ಲ. ಅವರೇನೋ ಮನೆ ಮಟ್ಲೆಲ್ಲ ಮಾಡಿದ್ರು ಆಮೇಲೆ ಒಂದು 5-6 ವರ್ಷ ಆದ ನಂತರ ತಿರ್ಗಾ ನಾನು ಚೇಂಜ್ ಮಾಡಬೇಕು. ಸೊ ಆಗ ಅದಕ್ಕೆ ಹೇಳಿದೆ, ಈ ಒಂದು 6-7 ವರ್ಷ ಆದ ನಂತರ ಆ ಟೈಮಿಗೆ ನಾವು ನೋಡೋಣ, ಈಗ ಇದನ್ನು ಹಾಕಿ ಅಲ್ಲಿವರೆಗೆ ಹಿಡ್ಕೊಂಡು ಹೋಗೋಣ. ಸೊ ಅದೊಂದು ಫಸ್ಟ್ ಕೇಸ್ ಇನ್ ಇಂಡಿಯಾ. 4-year-old ಚೈಲ್ಡ್ ಲಿಂಬ್ ಸಾಲ್ವೇಜ್ ಪ್ರೊಸೀಜರ್ ಅಂತ ಹೇಳೋದು, ಕಾಲನ್ನು ಕಟ್ಟು ಮಾಡದೆ ಉಳಿಸಿ ಮಾಡಿದ್ದು ಇಟ್ಸ್ ಎ ಫಸ್ಟ್ ಕೇಸ್. ಅದು ಕೂಡ ದೇಶದ ಮೊದಲ ಕೇಸ್. ಯಾಕೆಂದರೆ ನಾನು ಅಂದರೆ ಔಟ್ಸೈಡ್ ಅವ್ರ ಕಂಟ್ರಿ ಮಾಡಿದ್ದಾರೆ, ಜರ್ಮನಿಯಲ್ಲಿ ಅಲ್ಲಿ ಇಲ್ಲಲ್ಲ. ಯಾಕೆಂದರೆ ಈ ಪೇಷಂಟ್ ಮಾಡೋ ಮೊದಲು ಇವರು ಹೋಗಿದ್ದಾರೆ, ಅವರೆಲ್ಲ ಕಡೆ ಕಟ್ ಮಾಡಿ ತೆಗಿಬೇಕು, ಬೇರೆ ಏನು ಮಾಡೋಕ್ಕಾಗಲ್ಲ. ಸೊ ಅದರಿಂದ ಅವರು ಇಲ್ಲಿ ನನ್ನನ್ನು ಹುಡ್ಕೊಂಡು ಬಂದು ನಾನು ಮಾಡಿಕೊಟ್ಟಿದ್ದೆ. ಅದಕ್ಕಿಂತ ಮೊದಲು ನಾನು ಹೇಳಿದಾಗೆ ಕಣ್ಣೂರಲ್ಲಿ ಅಂಬಿಕಾ ಅಂತ ಪೇಷಂಟ್ ಲಂಗ್ಸಲ್ಲಿ 32 ಕ್ಯಾನ್ಸರ್ ಕಾಯಿಲೆ ಸ್ಪ್ರೆಡ್ ಆದನ್ನು ತೆಗೆದದ್ದು. ಇಟ್ ಈಸ್ ದ ಫಸ್ಟ್ ರಿಪೋರ್ಟೆಡ್ ಕೇಸ್ ಇನ್ ಇಂಡಿಯಾ. ಸೊ ಈ ಥರ ಐ ಹ್ಯಾವ್ ಬಿನ್ ಗೋಯಿಂಗ್ ಆನ್ ಮಾಡ್ತಾ ಇದ್ದೇನೆ. ಯಾರು ಈ ಥರ ಬಂದರೆ ಚಾಲೆಂಜ್ ಐ ಟೇಕ್.
ನಾನು ಇಲ್ಲ ಅಂತ ಹೇಳಲ್ಲ. ಖಂಡಿತವಾಗಿ ಇದು ನಮಗೊಂದು ಬಹಳ ಹೆಮ್ಮೆಯ ವಿಷಯ, ಸವಾಲಿನ ಅಂದರೆ ಎಲ್ಲಿಯೂ ಆಗದಂತಹ ಅಪರೂಪದ ಶಸ್ತ್ರಚಿಕಿತ್ಸೆಗಳು ನಮ್ಮ ಊರಿನಲ್ಲಿ, ನಮ್ಮ ಮಂಗಳೂರಿನ ಉಳ್ಳಾಲದಂತಹ ಒಂದು ಗ್ರಾಮೀಣ ಪ್ರದೇಶ ಈಗ ಅಭಿವೃದ್ಧಿಯಾಗಿ ಬೆಳೆಯುವಂತಹ ಪ್ರದೇಶದಲ್ಲಿ ಆಗಿದೆ ಅಂತ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಆಗ್ತಾ ಇದೆ ನಮಗೆ. ಅಲ್ಲ, ಇದು ನನ್ನ ಲಾಸ್ಟ್ ಏನಂದ್ರೆ ಹೇಳಿದರೆ, ಯಾರು ಈ ಟಾಟಾ, ಬೆಂಗಳೂರು, ದಡ್ಡ ಎಲ್ಲಿಗೆ ಹೋಗ್ಬೇಕಂತ ಇಲ್ಲ, ಹೋಗಿ 15 ಲಕ್ಷ 20 ಲಕ್ಷ 25 ಲಕ್ಷ ಖರ್ಚು ಮಾಡಬೇಕಂತ ಇಲ್ಲ. ಇಲ್ಲೇ ಮಂಗಳೂರಲ್ಲಿ ನಾವು ಮಾಡಿ ಕೊಡ್ಬೋದು ವಿದಿನ್ ಕಾಸ್ಟ್. ಅಂದರೆ ದೇರ್ ಇಸ್ ಅ ಕಾಸ್ಟ್. ಫ್ರೀ ಅಂತ ಆಗೋದು ಸಾಧ್ಯವಿಲ್ಲ, ಯಾರಾದರೂ ಅದನ್ನು ಫಂಡ್ ಮಾಡಬೇಕು. ಬಟ್ ನೀವು ಇಲ್ಲಿ ಮಾಡೋದಕ್ಕಿಂತ ಅಲ್ಲಿ ಹೋದರೆ ನಿಮ್ಮದು 10 times ರೇಟ್ ಇಸ್ ಮೋರ್. 10 ಪಟ್ಟು ಹೆಚ್ಚಾಗುವ ಬದಲು ಇಲ್ಲಿ ಸಣ್ಣ ಮಟ್ಟದಲ್ಲಿ ಮಾಡಿಕೊಳ್ಳಬಹುದು. ಅಲ್ಲ, ಅಂದರೆ ಅದೇ ಕ್ವಾಲಿಟಿ ಆರ್ ಬೆಟರ್ ಕ್ವಾಲಿಟಿ ಕ್ಯಾನ್ ಬಿ ಡನ್ ಹಿಯರ್. ಯಾಕೆಂದರೆ ಕೆಲವರೆಲ್ಲ ಅಲ್ಲೆಲ್ಲ ಮಾಡುವವರು ಅಲ್ಲಿ ನಮ್ಮ ಸ್ಟೂಡೆಂಟ್ ಆಗಿದ್ದವರು, ಇಲ್ಲಿ ಕಲಿತು ಹೋದವರು. ಕಲಿತು ಹೋದವರು ಏನಾಗಿದೆ ಅಂದರೆ ಅವರು ಹೋಗಿ ದೊಡ್ಡ ಅಂದರೆ ಈಗ ಹಾಸ್ಪಿಟ್ಲ್ ಹೆಸರು, ಅವು ಈ ದೊಡ್ಡ ಹಾಸ್ಪಿಟ್ಲ್ ಹೆಸರು ಹೇಳಿದ ತಕ್ಷಣ ಜನ ಎನ್ಕೊಳ್ಳೋದು ಬಿಲ್ಡಿಂಗ್, ಕಾರ್ಪೊರೇಟ್ ಬಿಲ್ಡಿಂಗ್ ಅದನ್ನು ನೋಡಿದ ತಕ್ಷಣ ಅವರೇ ದ್ಯಾಟ್ ಈಸ್ ದ ಬೆಸ್ಟ್ ಹಾಸ್ಪಿಟ್ಲ್ ಅಂತ ತಿಳ್ಕೊಳ್ತಾರೆ, ಬಿಲ್ಡಿಂಗ್ ಮೇಲೆ ನಡೀತಾರೆ. ಮೆಡಿಕಲ್ ಫೀಲ್ಡ್ ಈಸ್ ನಥಿಂಗ್ ಟು ಡೂ ವಿತ್ ಬಿಲ್ಡಿಂಗ್, ಇಟ್ ಈಸ್ ದ ಡಾಕ್ಟರ್ and doctor only. Doctor will know where the infrastructure is there. Accordingly, he will take the patient and treat. ಖಂಡಿತವಾಗಿ ಅದಕ್ಕೆ ಬೇಕಿರುವಂತಹ ಸೌಲಭ್ಯಗಳು ಆಸ್ಪತ್ರೆಯಲ್ಲಿರುವಾಗ ಆಸ್ಪತ್ರೆ ಯಾವುದಾದ್ರೂ ಡಾಕ್ಟರ್ ಅವರ ಪರಿಶ್ರಮದ ಮೇಲೆ, ಪರಿಣತಿಯ ಮೇಲೆ ಇದು ಸಾಧನೆ ಸಾಧ್ಯ. Only doctor, that is why doctor is central to all the. So doctor ಹತ್ರ ಹೋಗಬೇಕು, not the hospital. ಅಂತಹ ಪರಿಣಿತ ಡಾಕ್ಟರ್ ನನ್ನ ಹತ್ರ ಅಂತ ಅಲ್ಲಿ ಹೇಳೋದಲ್ಲ. ನಿಮಗೆ ಗೊತ್ತಿರುವಂಥ ಡಾಕ್ಟ್ರ್, ಕಾರ್ಡಿಯಾಲಜಿಸ್ಟ್ ಆಗಲಿ, ನ್ಯೂರಾಲಜಿಸ್ಟ್ ಆಗಲಿ, ನೆಫ್ರಾಲಜಿಸ್ಟ್ ಆಗಲಿ, ಫಸ್ಟ್ ಯು ಐಡೆಂಟಿಫೈ ದ ಡಾಕ್ಟರ್. ಅಂತಹ ಒಳ್ಳೆಯ ವೈದ್ಯರು ಇದ್ದರೆ ಖಂಡಿತವಾಗಿಯೂ ಎಲ್ಲವೂ ಸಾಧ್ಯವಾಗ್ತದೆ. ಅದು ಕೂಡ ಬೇರೆ ಕಡೆಯಲ್ಲಿ 10 ಪಟ್ಟು, ಬೇರೆ ಕಡೆಗಿಂತ 10 ಪಟ್ಟು ಕಡಿಮೆ ಆಗುತ್ತದೆ ಇಲ್ಲಿ ಅಂತ ಹೇಳಿಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಡಾಕ್ಟರ್ ಅವರೇ, ಈಗ ಈ ಶಸ್ತ್ರಚಿಕಿತ್ಸೆಯಲ್ಲಿ ನೀವು ಕೆಲವೊಂದು ಅಪರೂಪದ ಅಳವಡಿಕೆಗಳನ್ನು ಮಾಡಿಕೊಂಡಿದ್ರಿ. ಉದಾಹರಣೆಗೆ ಹೃದಯಗೂಡು ಮತ್ತು ಮೆಶ್ ಅಳವಡಿಕೆಗಳಂತ ಹೇಳಿದ್ರಿ ಮೊನ್ನೆ. ಇದೆಲ್ಲ ಹೇಗೆ ಸಾಧ್ಯ? ಅಲ್ಲ, ಇದು ನಾನು ಈ ಕೇಸ್ ನೋಡಿದ ತಕ್ಷಣ ಸರ್ಜರಿ ಮಾಡಲು ಸಾಧ್ಯ, ಟ್ರೈ ಮಾಡೋಣ ಅಂತ ಹೇಳಿದರೆ, ನಾವು ನಮ್ಮಲ್ಲಿ ಸರ್ಚ್ ಇರುತ್ತೆ, ಮೆಡಿಕಲ್ ಸರ್ಚ್ ಮಾಡೋದು. ಅಂದರೆ ಈ ಥರ ಸರ್ಜರಿ ಯಾರಾದರೂ ಮಾಡಿದರೆ ನಮ್ಮಲ್ಲಿ ಜರ್ನಲ್ಸಲ್ಲಿ ಅವರು ರಿಪೋರ್ಟ್ ಮಾಡ್ತೇವೆ. ರಿಪೋರ್ಟ್ ಮಾಡಿದ ತಕ್ಷಣ ನಮಗೆ ಅದನ್ನೊಂದು ಓದಿದರೆ ಇದನ್ನು ಯಾವ ಥರ ಮುಂದುವರಿಸ್ಬೋದು, ಯಾವ ಥರ ಪ್ರಾಬ್ಲಮ್ಸ್ ಬರ್ಬೋದು ಅವ್ರು ಬರೆದಿರ್ತಾರೆ. ಸೊ ಅದನ್ನು ಹುಡುಕಿದಾಗ ನಮಗೆ ಸಿಗಲಿಲ್ಲ. ಆದರೆ ಸಣ್ಣ ಮಟ್ಟದಲ್ಲಿ ಕೆಲವರು ಮಾಡಿದ್ದು, ಕೆಲವರು ಮೆಶ್ ಯೂಸ್ ಮಾಡಿದ್ದಾರೆ, ಕೆಲವರು ಟೈಟಾನಿಯಂ ಪ್ಲೇಟ್ಸ್ ಯೂಸ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನಾವು ಒಟ್ಟಿಗೆ ಹಾಕಿ ಈ ಕೇಸನ್ನು ಯಶಸ್ವಿಯಾಗಿ ಮಾಡಿ. ಅಂದರೆ ಇದನ್ನು ಮಾಡೋ ಮೊದಲು ನಮ್ಮ ಮಾಸ್ಟ್ರು ಹೇಳಿದಾಗೆ, ನೀನು ಮಾತ್ರ ಹುಲಿಯ ಗೂಡು ಒಳಗೆ ಹೋಗೋದಲ್ಲ, ನಮ್ಮನ್ನೆಲ್ಲ ಹೇಳ್ಕೊಂಡು ಹೋಗ್ತಾ ಇದೆಯಾ ಅಂತ ಒಳಗಡೆ. ಅಂದರೆ ಇಟ್ ಈಸ್ ಸಚ್ ಎ ಡಿಫಿಕಲ್ಟ್ ಕೇಸ್. ಮೂರನೇ ಪ್ರಾಬ್ಲಮ್ ಏನಂದರೆ, ಟಾಟಾ, ಗಂಗಾ, MBR ಅಲ್ಲಿ ಆಗಲ್ಲ, ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ ನಂತರ ನೀವು ಇದನ್ನು ಹೊಡ್ಕೊಂಡು ಹೋಗಿ ಅಲ್ಲಿ ಎಲ್ಲಾದರೂ ಸರ್ಜರಿ ಮಾಡುವಾಗ ಪೇಷಂಟ್ ಏನಾದರೂ ಕಾಂಪ್ಲಿಕೇಶನ್ಸ್ ಪ್ರಾಬ್ಲಮ್ಸ್ ಆದರೆ ಇದು ರೆಪರ್ಕಷನ್ಸ್ ಇಸ್ ಟು ಹೈ. ಯಾಕೆಂದರೆ ಇಲ್ಲಿ ಇಷ್ಟು 3 ಜನ ಮಾಡೋಕ್ಕೆ ಸಾಧ್ಯ ಇಲ್ಲ, ನೀನು ಯಾಕೆ ತಗೊಂಡು ಹೋಗಿದ್ಯಾ ಅಂತ ಒಂದು ಕ್ವಶನ್ ಬರುತ್ತೆ. ಸೊ ದ್ಯಾಟ್ ರಿಕ್ವೈರ್ಸ್, ಅದಕ್ಕೆ ಇಟ್ ಈಸ್ ರಿಕ್ವೈರ್ಸ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಆ್ಯಂಡ್ ಕಾನ್ಫಿಡೆನ್ಸ್. ಇಟ್ಸ್ ಮೇನ್ಲಿ ಕಾನ್ಫಿಡೆನ್ಸ್ ಆಫ್ ಡೂಯಿಂಗ್ ದ ಸರ್ಜರಿ. ಖಂಡಿತವಾಗಿ ಅಂತಹ ಒಂದು ಆತ್ಮವಿಶ್ವಾಸ ಇರುವಂತಹ ಒಂದು ತಂಡವೇ ಬೇಕಾಗ್ತದೆ ನಿಮಗೆ. ಅದರ ಹಿಂದೆ ನಿಮ್ಮ ತಂಡದ ಹೆಸರುಗಳು, ಅವರ ತಂಡದ ಹೆಸರುಗಳು ಹೀಗಿವೆ: ಡಾಕ್ಟರ್ RM ವಿಜಯಕುಮಾರ್, ವೈಸ್ ಚಾನ್ಸಲರ್, ಯನಪಯ್ಯ ವಿಶ್ವವಿದ್ಯಾಲಯ, ಅವರ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು ಅಲ್ವಾ ಡಾಕ್ಟರ್? ಹೌದು, ಅವರು ಕಿರುವೆಯಲ್ಲಿ ಡೈರೆಕ್ಟರ್ ಆಗಿದ್ದರು. ಆಮೇಲೆ ಅದಾದ ನಂತರ ಅಲ್ಲಿಂದ ರಿಟೈರ್ ಆದ ನಂತರ ನಮ್ಮ ಯನಪಯ್ಯದಲ್ಲಿ ಬಂದುಬಿಟ್ಟು ಜಾಯಿಂಡ್ ಆಸ್ ವೈಸ್ ಚಾನ್ಸಲರ್. ಆಮೇಲೆ ಅವರು ತುಂಬ ಈ ಕ್ಯಾನ್ಸರ್ ವಿಭಾಗವನ್ನು ಅಲ್ಲಿ ಮೇಲೆ ಎತ್ತಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾಯಿದ್ರು. ಅವ್ರು ಮಂಗಳೂರಿಗೆ ಬಂದಾಗ ನಾನು ಅವರು ಶಿಷ್ಯ ಅಲ್ಲಿ ಬೆಂಗಳೂರಲ್ಲಿರುವಾಗ. ಸೊ ಅವ್ರು ಕರೆದ್ಬಿಟ್ಟು ಅಕ್ಬರ್ ನೀನು ಬಾ, ಇನ್ನೊಂದು ಜೊತೆ ಬಾ ಅಂದ್ಬಿಟ್ಟು. ನಮ್ಮ ಮಾಸ್ಟ್ರ್ ಹೇಳಿದ ನಂತರ ನಾವು ಮತ್ತೆ ಇಲ್ಲ ಅಂತ ಹೇಳೋಕ್ಕಾಗಲ್ಲಲ್ಲ, ಮತ್ತು ಒಂದು ಮಾಸ್ಟರ್ ಜಾಯ್ನ್ ಆದ್ರು. ಅವ್ರು ಮಾಸ್ಟರ್ ನನ್ನ ಜೊತೆ ಇದ್ದಿದ್ದಕ್ಕೆ ಕೆಲವಾರು ಇಂಥ ಮೇಜರ್ ಕೇಸಸ್ಸನ್ನು ತಗೊಳ್ಳೋ ಮೊದಲು ಅವ್ರ ಜೊತೆ ಒಂದು ಡಿಸ್ಕಷನ್ ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. ಸೊ ನಮ್ಮಲ್ಲಿ ಒಂದು ಟ್ಯೂಮರ್ ಬೋರ್ಡ್ ಅಂತ ಇದೆ. ಆ ಟ್ಯೂಮರ್ ಬೋರ್ಡಲ್ಲಿ ನಾವು ಕೂತ್ಕೊಂಡು ನಾವು ಡಿಸ್ಕಷನ್ ನಡೆಸ್ತೇವೆ. ಆವಾಗ ಸರ್ ವಿ ವಿಲ್ ಟೇಕ್ ದಿಸ್, ಈ ನಮಗೆಲ್ಲ ಗೈಡೆನ್ಸ್ ಮಾಡ್ತಾರೆ. ಇವನ್ ಈ ಸರ್ಜರಿ ಮಾಡುವಾಗ ನಡುವೆ ಬಂದುಬಿಟ್ಟು ನೋಡಿಕೊಂಡು ಈಗ ಈ ಥರ ನಮಗೆ ಗೈಡ್ ಮಾಡ್ಕೊಂಡು ಹೋಗ್ತಾರೆ.
ಯಾವಾಗಲೂ ಗುರುಗಳ ಅನುಗ್ರಹ ಮತ್ತು ಗುರುಗಳ ಆಶೀರ್ವಾದ ಇದ್ರೆ ಎಲ್ಲವೂ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ಇದು ನಮಗೆ ನಿದರ್ಶನ ಇದೆ. ಆಲ್ವೇಸ್ ನಾನು ಎಲ್ಲರಿಗೂ ಹೇಳೋದು ಅಷ್ಟೇ, ನಮ್ಮ ಮಾಸ್ಟರ್ಗಳು, ನಾನು ಯಾವಾಗಲೂ ಹೇಳ್ತೇನೆ, ಮಾಸ್ಟ್ರು ನಮ್ಮ ಊರಲ್ಲಿ ಮೊದಲಲ್ಲಿ ಏನಾದರೂ ಊರಲ್ಲಿ ಎಲ್ಲಾದರೂ ತೊಂದರೆ ಆದರೆ ಮಾಸ್ಟರ್ ಹತ್ರ ಹೋಗಿ ಕೇಳೋಣ ಅಂತ. ಸೊ ಮಾಸ್ಟರ್ಸ್ ಟೀಚರ್ಸ್ ಆರ್ ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್ ಪೀಪಲ್ ಇನ್ ದ ಸೊಸೈಟಿ. ಈಗ ನಾನು ನೋಡಿದಾಗೆ ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪೀಪಲ್ ಆರ್ ಜರ್ನಲಿಸ್ಟ್. ಬಿಕಾಸ್ ಅವರಿಗೆ ಒಂದು ತುಂಬ ವಿಚಾರ ಗೊತ್ತಿರುತ್ತೆ, ಏನು ಕರೆಕ್ಟಾಗಿ ಸತ್ಯವಾಗಿ ನಡೀತಾ ಇರೋದು ಅವ್ರಿಗೆ ಗೊತ್ತಿದೆ. ಅವರು ಆಮೇಲೆ ಟಿ ವಿಯಲ್ಲಿ ಏನು ಹಾಕೋದು ಬೇರೆ ಇರ್ಬೋದು, ಬಟ್ ಅವರಿಗೆ ನಿಜವಾಗಿ ಗೊತ್ತಿದೆ. ಸೊ ಒಳ್ಳೆಯವರು ಕರೆಕ್ಟಾಗಿ ಹಾಕ್ತಾರೆ. ಸೊ ಅವರಿಗೆ ಅವ್ರ ಹತ್ರ ಒಂದು ನಡೆಸಿದರೆ ಆ್ಯಕ್ಚುಲಿ ವಿಲ್ ಗೆಟ್ ದ ಪ್ರಾಪರ್ ಇನ್ಫಾರ್ಮೇಷನ್ ಫಾರ್ ಎನಿಥಿಂಗ್. ಯಾವ ಆಸ್ಪತ್ರೆಗೆ ಹೋಗಬೇಕು, ಎಲ್ಲಿ ಹೋಗಬೇಕು, ಯಾವ ಟ್ರೈನಿಂಗ್ ಎಲ್ಲ ಗೊತ್ತಿರುತ್ತೆ ಅವರಿಗೆ. ಸೊ ಜರ್ನಲಿಸ್ಟ್ ಆರ್ ಎನದರ್ ವೆರಿ ಇಂಪಾರ್ಟೆಂಟ್ ಪಿಲ್ಲರ್ ಆಫ್ ಎನಿ ಕಂಟ್ರಿ. ಮಾಸ್ಟರ್ಸ್, ಟೀಚರ್ಸ್, ಬೇಸಿಕಲಿ ಟೀಚರ್ಸ್ ಆ್ಯಂಡ್ ಈಗ ಐ ಫೀಲ್ ಜರ್ನಲಿಸ್ಟ್. ಡಾಕ್ಟರ್ಸ್ ಆರ್ ದೇರ್ ಫಾರ್ ಹೆಲ್ತ್ ಕೇರ್. ಹಾಗೆ ಟೀಚರ್ಸ್ ಅಂದರೆ ಸಣ್ಣದಿಂದಲೇ ಮಕ್ಕಳನ್ನು ಗೈಡ್ ಮಾಡ್ಕೊಂಡು ಬರುವವರು ಟೀಚರ್ಸ್. ಭಾಳ ಒಳ್ಳೆಯ ಮಾತು ಹೇಳಿದರು. ಗುರುಗಳು ಮಾರ್ಗದರ್ಶನ ಯಾವತ್ತೂ ಬೇಕು. ಅದರೊಟ್ಟಿಗೆ ಪತ್ರಕರ್ತರನ್ನು ಅವರು ಸೇರಿಸಿದರು, ಅದು ನಮಗೆ ಹೆಮ್ಮೆ ಆಗ್ತದೆ. ಕೇವಲ ಪತ್ರಕರ್ತರು ಮಾತ್ರ ಅಲ್ಲ, ಸಮಾಜದಲ್ಲಿ ಎಲ್ಲರೂ ಬೇಕು. ವೈದ್ಯರು ಅಂತೂ ನಾವು ಹೇಳುವಾಗ ಹೇಳ್ತೇವೆ, ನಮ್ಮ ಒಂದು ಇದರಲ್ಲಿ ವೈದ್ಯೋ ನಾರಾಯಣ ಹರಿ, ಅಂದರೆ ಸಾಕ್ಷಾತ್ ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಹೇಳಿದರೆ ವೈದ್ಯರು ಅಂತ ಹೇಳ್ತೇವೆ. ಆ ವೈದ್ಯರಾಗಿ ಅವರದಂತಹ ಕರ್ತವ್ಯವನ್ನು ಮಾಡಿದ್ದಾರೆ. ಅವರ ತಂಡಗಳು ಹೀಗೆ ಡಾಕ್ಟರ್ ರೋಹನ್ ಶೆಟ್ಟಿ, ಸರ್ಜಿಕಲ್ ಆಂಕಾಲಜಿಸ್ಟ್. ಅವರಿವತ್ತು ಬರಬೇಕಿದ್ರು, ಆದರೆ ಅನಿವಾರ್ಯವಾದಂತಹ ಒಂದು ಶಸ್ತ್ರಚಿಕಿತ್ಸೆ ಇರುವುದರ ಕಾರಣಕ್ಕಾಗಿ ಅವರಿಗೆ ಬರಲಿಕ್ಕಾಗಲಿಲ್ಲ ನಮ್ಮೊಟ್ಟಿಗೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅವರನ್ನು ಕರೆಸಿ ಇದರ ಬಗ್ಗೆ ನಾವು ಮತ್ತೊಂದು ಸುತ್ತಿನ ಮಾತುಕತೆ ಮಾಡಲಿಕ್ಕಿದ್ದೇವೆ ಅಂತ ಹೇಳಿಕೊಳ್ತಾ ಇದ್ದೇವೆ. ಡಾಕ್ಟರ್ ರೋಹನ್ ಶೆಟ್ಟಿ ಅವರು, ಹಾಗೆ ಡಾಕ್ಟರ್ ಅಮರ್ ರಾವ್ ಸರ್ಜಿಕಲ್ ಆಂಕಾಲಜಿಸ್ಟ್, ಡಾಕ್ಟರ್ ಪವನ್ ಎಸ್ ನರ ಶಸ್ತ್ರಚಿಕಿತ್ಸಕರು ಅಂದರೆ ನ್ಯೂರೋ ಸರ್ಜನ್ ಅವರು, ಡಾಕ್ಟರ್ ಮೊಹಮ್ಮದ್ ಸರ್ಜಿಕಲ್ ಆಂಕಾಲಜಿಸ್ಟ್, ಡಾಕ್ಟರ್ ಅಭಿಷೇಕ್ ಶೆಟ್ಟಿ ಆರ್ಥೋಪೆಡಿಕ್ ಸರ್ಜನ್, ಡಾಕ್ಟರ್ ತಿಪ್ಪೇಸ್ವಾಮಿ ಅವರ ಹೆಸರು ಆಗ ಹೇಳಿದರು ಅನೆಸ್ಥಾಲಜಿಸ್ಟ್, ಮತ್ತು ಡಾಕ್ಟರ್ ಎಜಾಜ್ ಅಹಮದ್ ಅವರು ಕೂಡ ಅನೆಸ್ಥಾಲಜಿಸ್ಟ್, ಡಾಕ್ಟರ್ ಸಿದ್ಧಾರ್ಥ್ ಬಿಶ್ವಾಸ್ ಆಂಕೋಪ್ಯಾಥಾಲಜಿ. ಇಷ್ಟು ಒಂದು ಎಲ್ಲವೂ ಸಮರ್ಥ ವೈದ್ಯರ ತಂಡವೇ ಅದಕ್ಕೆ ಬೇಕಾಗ್ತದೆ. ಬ್ಯಾಕಪ್ ಅಷ್ಟು ಬೇಕಾಗುತ್ತೆ ಇಟ್ಕೊಂಡು. ದಟ್ ಈಸ್ ನಾನು ಅದೇ ಹೇಳಿದ್ದಲ್ಲ, ಪರ್ವತ ಏನಾದರೂ ನೀವು ಅಚೀವ್ ಮಾಡಬೇಕಾದ್ರೆ ಹಿಂದೆ ಒಂದಿಷ್ಟು ಜನ ಇರ್ತಾರೆ, ಶೆರ್ಪಗಳು ಇರ್ತಾರೆ ಅಂತ ನಾವು ಕೇಳಿದ್ದೆವು. ಪರ್ವತಾರೋಹಣ ಮಾಡುವಾಗ ಅವರ ಸಾಮಾನುಗಳನ್ನು ಹೊರಗೊಂಡು, ಅವರಿಲ್ಲಾಂದ್ರೆ ಏನು ಮೇಲೆ ಹೇಗೆ ಅವರ ಸಾಮಾನುಗಳನ್ನು ಹೊರಲಿಕ್ಕೆ ಅವರೇ ಬೇಕು, ಅಲ್ಲಿ ಅವರು ಸ್ಥಳೀಯರು. ಇವರನ್ನು ಯಾರು ಫಸ್ಟ್ ಆಗಿ ಇವರು ಹಿಲರಿ ಅವರು ಎವರೆಸ್ಟ್ ಮೇಲೆ ಅವರನ್ನು ಹಾಕಿದ್ದೇ ಶರ್ಪ ಅವರು. ಹೌದು, ತೆನ್ಸಿ ತೆನ್ಸಿ ಅವರು ಕೂಡ ಶೆರ್ಪ ಆಗಿ ಅಲ್ಲಿ ಸಾಮಗ್ರಿಗಳನ್ನು ಹೊರುವ ಕೆಲಸವನ್ನು ಮಾಡ್ತಾಯಿದ್ರು. ಅವರು ಕೂಡ ಹಿಲೇರಿಯ ಜೊತೆಗೆ ಅಲ್ಲಿ ಪರ್ವತ ಏರಿದರು. ಇದು ಸಾಧನೆ. ಇಂತಹ ಒಂದು ಸಾಧನೆ ನಮ್ಮ ದೇಶವೇ ಹೆಮ್ಮೆ ಪಡುವಂತಹ ಸಾಧನೆಯನ್ನು ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಅವರು ಮಾಡಿದ್ದಾರೆ. ಈಗ ನಮ್ಮ ಸಮಯದ ಅವಧಿ ಮುಗಿದಿದೆ. ಡಾಕ್ಟರ್, ನೀವು ಬೇರೆ ಏನಾದರೂ ಹೇಳಲಿಕ್ಕಿದ್ರೆ ಈ ಸಂದರ್ಭದಲ್ಲಿ ಹೇಳ್ಬೋದು. ನಾನು ಪ್ರಶ್ನೆ ಕೇಳೋದಕ್ಕಿಂತ ನಿಮ್ಮ ಅನುಭವ ಇದ್ದರೆ ಹೇಳ್ಬೋದು. ಯಾಕೆಂದರೆ ಸಾಮಾನ್ಯವಾಗಿ ನೀವು ಬರ್ತೀರಿ ಅಂತ ಹೇಳುವಾಗ ನನಗೆ ಕೆಲವೊಂದಷ್ಟು ಮಾಹಿತಿ ಕೊಟ್ಟರು. ಕ್ಯಾನ್ಸರ್ ಅಂದರೆ ಇವತ್ತಿನ ದಿನಗಳಲ್ಲಿ ಇವತ್ತಿಗೂ ಹೆದರಿಕೆ, ಕ್ಯಾನ್ಸರ್ ಬಂದರೆ ಸತ್ತೇ ಹೋಗ್ತಾರೆ ಅಂತ ಹೇಳಿಕೊಂಡು, ಮತ್ತು ಕ್ಯಾನ್ಸರ್ಗೆ ಹಳ್ಳಿ ಮದ್ದು ಮಾಡುವಂಥದ್ದು, ಆಯುರ್ವೇದಿಕ್ ಮದ್ದು ಮಾಡುವಂಥದ್ದು, ಮಾಟ ಮಂತ್ರ ಮಾಡುವಂಥದ್ದು, ಇದರ ಬಗ್ಗೆ ಎಲ್ಲ ಜನರಿಗೆ ಒಂದು ವಿಶ್ವಾಸ ಮೂಡಿಸುವಂಥ ಮಾಟ ಮಂತ್ರ, ಆಯುರ್ವೇದ ಡ್ರಗ್ ಮೇಲೆ ನಾನೇ ರಿಸರ್ಚ್ ನಡೆಸ್ತಾ ಇದ್ದೇನೆ. ಓಕೆ, ಆದರೆ ಈ ಕಾಲದಲ್ಲಿ ಈಗ ನಾವು ಆಯುರ್ವೇದ ಅಂತ ಹೇಳ್ತೀವಿ. ಆಯುರ್ವೇದ ಅಂದರೆ ಪೇಷಂಟಿಗೆ ನಾವು ಈಗ ಸೈನ್ಸ್ ಪ್ರಕಾರ ಯಾವ ಟ್ರೀಟ್ಮೆಂಟ್ ಇದೆ, ಎವಿಡೆನ್ಸ್ ಇರುವ ಟ್ರೀಟ್ಮೆಂಟನ್ನು ಮಾಡಬೇಕು. ಆಯುರ್ವೇದದಲ್ಲಿ ಈಗ ನಾನು ಈ ಕಾಯಿಲೆಗೆ ಇದನ್ನು ಕೊಟ್ಟರೆ ಪಕ್ಕ ಈ ಥರ ಸ್ಟೇಜ್ ಈ ಥರ ಇದಿದೆ ಅಂತ ಅವರಿಗೆ ಆ ಲೆವೆಲ್ಗೆ ಆಯುರ್ವೇದ ಬರಲಿಲ್ಲ. ಸೊ ಅವ್ರು ನಡೆಸಿದ ಹಾಗೆ ಸೈನ್ಸಲ್ಲಿ ಟ್ರಯಲ್ಸ್ ಅಂತ ಹೇಳ್ತೇವೆ, ಆ ಟ್ರಯಲ್ ಮೇಲೆ ಅವ್ರು ನಡೆಸಿ ಅವರ ಮದ್ದನ್ನು ನಡೆಸಿ ತೋರಿಸ್ಬೇಕು. ಎವಿಡೆನ್ಸ್ ಅಂತ ಹೇಳೋದು ಅದಕ್ಕೆ. ಆ ಥರ ಬಂದರೆ ವಿ ಕ್ಯಾನ್ ಯೂಸ್. ಆ ಥರ ಬಂದ ತಕ್ಷಣ ಆ ಮದ್ದನ್ನು ಈಚೆ ಬಂದುಬಿಡುತ್ತೆ ಅದು. ಈಗ ನಮ್ಮ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಪ್ಯಾಕ್ಲಿಟಾಕ್ಸಲ್ ಅಂತ ಒಂದು ಮದ್ದಿದೆ. ಆ ಪ್ಯಾಕ್ಲಿಟಾಕ್ಸಲ್ ಮದ್ದು ಹೇಗೆ ಬಂತು? ಆ ಪ್ಯಾಕ್ಲಿಟಾಕ್ಸಲ್ ಒಬ್ಬ ಬ್ರಿಟಿಷ ಹಿಮಾಲಯದಲ್ಲಿ ಕುದುರೆ, ಅವನು ಕರ್ನಲ್ ಆರ್ಮಿಯಲ್ಲಿದ್ದ 18 ಬ್ರಿಟಿಷರ್ ಇಂಡಿಯಾದಲ್ಲಿರುವಾಗ ಅವನು ಹೋಗ್ತಾ ಇರುವಾಗ ಯಾವಾಗಲೂ ಒಬ್ಬರು ಯಾರ ನಮ್ಮ ಊರಿನ ವೈದ್ಯ ಈ ಕ್ಯಾನ್ಸರ್ ರೋಗಿಗಳಿಗೆ ಏನೋ ಮಾಡಿ ಕೊಡ್ತಾ ಇದ್ದ. ಅವ್ರನ್ನ ನಾವು ನೋಡ್ತಾ ಇದ್ದ. ಆ ನೋಡ್ತಾ ಇರುವಾಗ ಕೆಲವರೆಲ್ಲ ಕ್ಯಾನ್ಸರ್ ಸಂದಾಗ್ತಾ ಇತ್ತು. ಆಗ ಅವನು ಏನು ಕೊಡೋದನ್ನು ಅವನೊಂದು ಲೋಡ್ ಹಿಡ್ಕೊಂಡು ಇಂಗ್ಲೆಂಡಿಗೆ ಹೋಗಿ
ಅಲ್ಲಿ ಅವರು ರಿಸರ್ಚ್ ನಡೆಸಿ ಅದು ಲಾಸ್ಟು ಹಿಮಾಲಯನ್ ಯೂ ಟ್ರೀ ಅಂತ ಇದೆ. ಆ ಯೂ ಟ್ರೀದು ಬಾರ್ಕ್ ಅಂದರೆ ಸಿಪ್ಪೆಯಿಂದ ಅದನ್ನು ಮಾಡಿ ಇವ್ರು ಕೊಡ್ತಾಯಿದ್ರು. ಆ ಸಿಪ್ಪೆಯಲ್ಲಿ ಅದದ್ದು ಯಾವ ಮದ್ದು ಆ್ಯಕ್ಚುಲಿ ಕ್ಯಾನ್ಸರ್ಗೆ ಹೊಡಿತದೆ ಅಂತ ಅವರನ್ನು ಪ್ಯೂರಿಫೈ ಮಾಡಿ ನೋಡಿ ಅದು ಬಿಕೇಮ್ ಪ್ಯಾಕ್ಲಿಟ್ಯಾಕ್ಸಾಲ್. ಪ್ಯಾಕ್ಲಿಟ್ಯಾಕ್ಸಾಲ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಆ್ಯಂಟಿ ಕ್ಯಾನ್ಸರ್ ಡ್ರಗ್. ಇಟ್ಸ್ ಎ ಕೀಮೊಥೆರಪಿ ಡ್ರಗ್. ಇಟ್ ಹ್ಯಾಸ್ ಕಮ್ ಫ್ರಮ್ ದ್ಯಾಟ್. ಅದೇ ಥರ ಆಯುರ್ವೇದದಲ್ಲಿ ಇಷ್ಟೊಂದು ಮೆಡಿಸಿನ್ಸ್ ಇದೆ ಕ್ಯಾನ್ಸರಿಗೆ ಅಲ್ಲ ಯಾವ ರೋಗಿಗೆ, ನಾವು ಅದನ್ನು ರಿಸರ್ಚ್ ಮಾಡಿ ನಡೆಸಿ ಅದರಲ್ಲಿ ಯಾವ ವಿಭಾಗ ಕರೆಕ್ಟಾಗಿ ಅದರಿಂದ ಗುಣ ಆಗುವ ಚಾನ್ಸ್ ಇದೆ ಅನ್ನೋದು ಹಿಡಿದ್ಬಿಟ್ಟು ಅದನ್ನು ಯೂಸ್ ಮಾಡ್ಬೋದು. ಬಟ್ ಆದಷ್ಟು ಕ್ಯಾನ್ಸರ್ ಡಯಾಗ್ನೋಸಿಸ್ ಆದ ತಕ್ಷಣ ಇಲ್ಲಾದರೆ ತೊಂದರೆ ಆ ಥರ ಡೌಟ್ ಇದ್ದರೆ ಯು ಹ್ಯಾವ್ ಟು ಗೋ ಟು ಪ್ರಾಪರ್ ಡಾಕ್ಟರ್, ಆಂಕಾಲಜಿಕಲ್ ಸೆಂಟರ್ಸ್ ಹೋಗಿ. ಯಾವುದು ಫೇಮಸ್ ಬೇಕಂತಿಲ್ಲ, ವೆಲ್ ಆರ್ಗನೈಸ್ಡ್ ಕ್ಯಾನ್ಸರ್ ಸೆಂಟರ್ಸ್ ಕ್ವಾಲಿಫೈಡ್ ಜನ ಇದ್ದರೆ ಅಲ್ಲಿಗೆ ಹೋಗಿಬಿಟ್ಟು ಇನ್ವೆಸ್ಟಿಗೇಷನ್ಸ್ ನಡೆಸಿ ಟೇಕ್ ಟ್ರೀಟ್ಮೆಂಟ್ ಆ್ಯಸ್ ಪರ್ ದ ಗೈಡ್ಲೈನ್ಸ್. ಆಮೇಲೆ ಅದನ್ನು ಫೇಲ್ ಆದರೆ ದೆನ್ ಬೇರೆ ಏನಿಲ್ಲ ಅಂತಾದರೆ ಯು ಕ್ಯಾನ್ ಗೋ ಫಾರ್ ಮಾಟ ಮಂತ್ರ ಈಸ್ ಯೂಸ್ಲೆಸ್. ಹಳ್ಳಿ ಇಸ್ ಆಲ್ ಅದೆಲ್ಲ ವೇಸ್ಟ್. ಆಯುರ್ವೇದ ಹ್ಯಾಸ್ ಸಮ್ ಚಾನ್ಸ್ ಬಟ್ ನಾಟ್ ಆಲ್ ದಿಸ್ ಮಾಟ ಮಂತ್ರ ಆ್ಯಂಡ್ ಆಲ್ ದ್ಯಾಟ್. ಆಯುರ್ವೇದದಲ್ಲಿ ಇನಿಷಿಯಲ್ ಆಗಿ ನೀವು ಟ್ರೀಟ್ಮೆಂಟ್ ಆಯುರ್ವೇದದಿಂದ ಮಾಡಲಿಕ್ಕೆ ಹೋಗಬಾರದು. ಯಾಕೆಂದರೆ ಗುಣ ಆಗುವ ಕ್ಯಾನ್ಸರ್ ಆಗಿದ್ದರೆ ಯಾರು ಫಸ್ಟ್ ಸ್ಟೇಜಲ್ಲಿ ಗುಣ ಆಗುವ ಚಾನ್ಸಸ್ ಜಾಸ್ತಿ. ಅದು ಒಂದು ಉದಾಹರಣೆಗೆ ನಮ್ಮ ಕ್ರಿಕೆಟರ್ ಇದ್ರಲ್ಲ ಯುವರಾಜ್ ಸಿಂಗಿಗೆ ಎದೆಯಲ್ಲಿ ಕ್ಯಾನ್ಸರ್ ಆದಾಗ ಒಳಗೆ ಅದು ಜರ್ಮ್ ಸೆಲ್ ಟ್ಯೂಮರ್, ಅದು ಕೀಮೊಥೆರಪಿಯಲ್ಲಿ ಕರಗಿ ಹೋಗುತ್ತೆ. ಅದು ಬರೀ 2 ಸೈಕಲ್ ಸಾಕು, ಅದರಿಂದ ಗುಣಪಡ್ಬೋದು. ಅವರು ಯಾರ ಇದೇ ಥರ ಏನೋ ನಾಟಿ ಮದ್ದು ಅದು ಇದನ್ನು ಅಷ್ಟು ದೊಡ್ಡ ಕ್ರಿಕೆಟರನ್ನು ಅವ್ರಿಗೂ ಮಂಗ ಮಾಡೋಕ್ಕೆ ಸಾಧ್ಯವಾಯಿತು. ಅವನು ಮತ್ತು ಅದು ಸಿಂಪ್ಟಮ್ಸ್ ಜಾಸ್ತಿಯಾಗಿ ತೊಂದರೆ ಆದಾಗ ಕರೆಕ್ಟಾಗಿ ಟ್ರೀಟ್ಮೆಂಟಿಗೆ ಇಲ್ಲಿ ಅಮೆರಿಕ ಹೋಗಿ ಮಾಡಿಸ್ಕೊಂಡು ಬಂದ. ಅದೇನು ಅಮೆರಿಕ ಹೋಗ್ಬೇಕಂತ ಏನಿಲ್ಲ, ಇಲ್ಲೇ ಅವನು ಬಾಂಬೆಯಲ್ಲೇ ಇಲ್ಲಾದ್ರೆ ಎಲ್ಲಾದರೂ ಮಂಗಳೂರಲ್ಲೇ ಬಂದಿದ್ರೆ ಏನಪಾಯದಲ್ಲಿ ಅಲ್ಲ, ಏಕೆ ಏನಪಾಯದಲ್ಲಿ ಸಣ್ಣ ಉಳ್ಳಲ್ಲ ನರ್ಸಿಂಗ್ ಹೋಮಲ್ಲಿ ಮಾಡಿಬಿಡ್ಬರ್ಬೋದು. ಅಂಥ ಕೀಮೊಥೆರಪಿ ಡ್ರಗ್ ಅದು. ಸಣ್ಣ ಪುಟ್ಟ ಬೆಳಿಗ್ಗೆ ಬಂದರೆ ಸಂಜೆ ಡಿಸ್ಚಾರ್ಜ್ ಆಗಿ ಹೋಗ್ಬೋದು. ಸೊ ದ್ಯಾಟ್ ಈಸ್ ದ ಸಿಂಪ್ಲೆಸ್ಟ್ ಟ್ರೀಟ್ಮೆಂಟ್ ದಟ್ ಕುಡ್ ಹ್ಯಾವ್ ಬಿನ್ ಡನ್. ಅವನಿಗೆ ಆದದ್ದು ಎಷ್ಟೋ ಪೇಷಂಟ್ ಬರ್ತಾ ಇರ್ತೀರಿ ಇಲ್ಲಿ. ಸೊ ಇಟ್ ಈಸ್ ಎ ಸಿಂಪಲ್ ಟ್ರೀಟ್ಮೆಂಟ್. ಸೊ ಇನ್ನು ಮುಂದೆ ಇನ್ ಅನದರ್ 10-20 years ಕ್ಯಾನ್ಸರ್ ಇದ್ದ ಎಕ್ಸಾಕ್ಟ್ ಪ್ರಾಬ್ಲಮ್ಸ್ ನಮ್ಗೆ ಗೊತ್ತಾಗುತ್ತೆ. ಬಿಕಾಸ್ ರಿಸರ್ಚ್ ಮೊದಲು ನಾವು ಈ ಕೀಮೊಥೆರಪಿ ಬಾಂಬ್ ಹಾಕಿದಾಗ ಈಗ ಕರೆಕ್ಟಾಗಿ ಮಿಸೈಲ್ ಹೊಡೆದಾಗೆ ವಿ ವಿಲ್ ಗೆಟ್ ಮೆಡಿಸಿನ್ಸ್. ಆಮೇಲೆ ನೆಕ್ಸ್ಟ್ ಇವರಿಗೆ ಯಾರಿಗೆ ಕ್ಯಾನ್ಸರ್ ಬರೋರನ್ನು ಮೊದಲೇ ಹಿಡಿದು ಅದು ಬರೋದಾಗೆ ನೋಡುವ ನೆಕ್ಸ್ಟ್ ಲೆವೆಲ್. ಸೊ ದ ಸೈನ್ಸ್ ವಿಲ್ ಅಡ್ವಾನ್ಸ್, ಓಕೆ, ಬಟ್ ಮೋರ್ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ಪ್ರಿವೆನ್ಷನ್. ನಾವು ವಿ ಶುಡ್ ಬಿ ಮೋರ್ ಕೇರ್ಫುಲ್ ವಿತ್ ಅವರ್ ಲೈಫ್ ಸ್ಟೈಲ್. ಐ ಆಮ್ ನಾಟ್ ಟೆಲ್ಲಿಂಗ್ ದಿನ ಬರೀ ಕೇರ್ ಇದೆ. ಒಂದೊಂದು ದಿನ ಯು ಕ್ಯಾನ್ ಲೆಟ್ ಯುವರ್ ಸೆಲ್ಫ್. ನಮ್ಮ ಬಾಡಿ ಹ್ಯಾಸ್ ಇನಫ್ ಪವರ್ ಟು ರೆಸಿಸ್ಟ್ ಒನ್ಸ್ ಇನ್ ಅ ವೈಲ್ ಪ್ರಾಬ್ಲಮ್ಸ್. ಬಟ್ ಡೈಲಿ ಅದೇ ಮಾಡಿದರೆ ಯು ವಿಲ್ ಲೂಸ್. ಯಾವುದಕ್ಕೆ ಸಿಂಪಲ್ ಎಕ್ಸಾಂಪಲ್ ಅಂದರೆ ನಿಮ್ಮದೊಂದು ಶಾರ್ಪ್ ಆಗಿರುವ ಹಲ್ಲು, ಚೂಪಾಗಿದ್ದ ಹಲ್ಲು ನಾಲಿಗೆಯನ್ನು ದಿನ ಟಚ್ ಆದರೆ ಮೆಲ್ಲ ಅಲ್ಲಿ ಕ್ಯಾನ್ಸರ್ ಆಗೋ ಚಾನ್ಸಸ್ ಇದೆ. 1 ದಿನ 2 ದಿನ ಟಚ್ ಆದರೆ ಅದನ್ನು ಸರಿ ಮಾಡಿದರೆ ಮತ್ತೆ ಏನು ತೊಂದರೆ ಆಗಲ್ಲ. ಮತ್ತೆ ಒಂದು 6 ತಿಂಗಳಾದ ನಂತರ ಇನ್ನೊಂದು ಚೂಪು ಹಲ್ಲಾದರೆ ಇನ್ನು ತಾಗಿ ಅಲ್ಲಿ ಸ್ವಲ್ಪ ಗಾಯ ಆದರೆ ಅದನ್ನು ಸರಿ ಮಾಡಿದರೆ ಇನ್ನು ಏನಾಗಲ್ಲ. ಅದನ್ನು ಹಾಗೆ ಬಿಟ್ಟರೆ ದಟ್ ಮೀನ್ಸ್ ಕಂಟಿನ್ಯೂಸ್ಲಿ ಸೇಮ್ ಪ್ರಾಬ್ಲಮ್ ರಿಪೀಟೆಡ್ಲಿ ಹ್ಯಾಪನಿಂಗ್. So food also same. Repeatedly having the wrong diet will lead to cancer. Repeatedly having smoking, repeatedly having tobacco will lead to cancer. So repetition, continuous, repeatedly injuring yourself. ಅಂದರೆ ಇಟ್ ಈಸ್ ಎನ್ ಇಂಜುರಿ. ನಮ್ಮ ದೇಹಕ್ಕೆ ನಾವೇ ಹಾಳು ಮಾಡಿದ್ವಿ. ಕಂಟಿನ್ಯೂಸ್ ರಿಪೀಟೆಡ್ ಒನ್ಸ್ ಇನ್ ವೈಲ್. ಈಗ ಒಂದಿನ ಮದುವೆಗೆ ಸರಿಯಾಗಿ ಊಟ ಮಾಡಿದ್ವಿ, ಎಲ್ಲ ತಿಂದು ಫ್ರೈಗೆ ಎಲ್ಲ ತಿಂದು ಐಸ್ ಕ್ರೀಮ್ ತಿಂದು ಎಲ್ಲ ತಿಂದು ಬರ್ಬೋದು, ಏನಾಗಲ್ಲ, ನಥಿಂಗ್ ವಿಲ್ ಹ್ಯಾಪನ್. ಅದುವೇ ಅಭ್ಯಾಸ ಆಗಬಾರ್ದು. ಡೈಲಿ ರಿಪೀಟೆಡ್. ಅದೇ ನಾನು ಹೇಳಿದ್ದೆ, ದೇರ್ ಶುಡ್ ನಾಟ್ ಬಿ ಕಂಟಿನ್ಯೂಸ್ ಸೇಮ್ ರಿಪೀಟೆಡ್ ಇಂಜುರಿ. ಅಂದರೆ ಗಾಯ ನಮ್ಮ ಬಾಡಿಗೆ. ಫುಡ್, ಡಯಟ್, ಸ್ಮೋಕಿಂಗ್, ತಂಬಾಕು, ಎನಿಥಿಂಗ್ ರಿಪೀಟೇಷನ್ ವಿಲ್ ಲೀಡ್ ಟು ಪ್ರಾಬ್ಲಮ್ಸ್. ಆತ್ಮೀಯ ವೀಕ್ಷಕ ಬಾಂಧವರೇ, ಪ್ರತಿಯೊಂದು ಅಷ್ಟೇ ಅವರು ಆಗಲೇ ಮೊದಲು ಕೂಡ ಹೇಳಿದರು, ಯಾವಾಗಲೂ
ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೇವೆ. ಯಾಕೆಂದರೆ ನಮ್ಮ ಮುಂಜಾಗ್ರತೆ ಅದು ಯಾವಾಗಲೂ ರೋಗ ಬಂದ ನಂತರ ಅದನ್ನು ತಡೆಗಟ್ಟುವುದಕ್ಕಿಂತ ರೋಗ ಬಾರದ ಹಾಗೆ ತಡೆಗಟ್ಟುವುದು ನಮ್ಮ ಬುದ್ಧಿವಂತಿಕೆ. ಅದು ನಮ್ಮ ಜೀವನ ಪದ್ಧತಿಯಲ್ಲಿದೆ ಎನ್ನುವುದನ್ನು ಡಾಕ್ಟರ್ ಸಾರಿ ಸಾರಿ ಹೇಳಿದರು. ನಮ್ಮ ಆಹಾರ ಪದ್ಧತಿಗಳು, ನಮ್ಮ ಅಭ್ಯಾಸಗಳು, ವಿಶೇಷವಾಗಿ ತಂಬಾಕು ತಿನ್ನುವಂತಹ, ಸಿಗರೇಟು ಸೇದುವಂತಹ ಕೆಟ್ಟ ಚಟಗಳು ಅದು ನಮ್ಮನ್ನು ಖಂಡಿತವಾಗಿಯೂ ರೋಗದತ್ತ, ನಮ್ಮ ಆ ಒಂದು ದೇಹವನ್ನು ದುರ್ಬಲಗೊಳಿಸುವಂಥ ನಮ್ಮನ್ನು ಕೊಂಡೊಯ್ಯುತ್ತದೆ. ನಮ್ಮ ದೇಹವನ್ನು ದುರ್ಬಲಗೊಳಿಸುವಂತಹ ಆಹಾರ ಪದ್ಧತಿಗಳನ್ನು ಸೇರಿಸದೆ ನಮ್ಮದಾದಂತಹ ಯಾವ ಗ್ರಾಮೀಣ ಪರಿಸರದ ಆಹಾರ ಪದ್ಧತಿಗಳು ನಮ್ಮ ಹಿರಿಯರು ಹೇಗೆ ಬದುಕಿ ಬಾಳಿ ತೋರಿಸಿಕೊಟ್ಟಿದ್ದಾರೋ ಅಂತಹ ಪದ್ಧತಿಗಳನ್ನು ನಾವು ಅಳವಡಿಸಿಕೊಳ್ಳೋಣ. ಕ್ಯಾನ್ಸರ್ನಂತಹ ಅಥವಾ ಈಗಿನ ಕೋವಿಡ್ನಂತಹ ಮಾರಕ ರೋಗಗಳಿಗೆಲ್ಲವಕ್ಕೂ ನಮ್ಮ ಮನೆ ಔಷಧ, ಮನೆ ಆಹಾರವೇ ಒಂದು ನೇರವಾದಂತಹ ಪರಿಹಾರ. ಮನೆ ಔಷಧ ಅಂತೂ ನಾವು ಸ್ವಯಂ ಔಷಧ ಯಾವಾಗಲೂ ಮಾಡಿಕೊಳ್ಳೋದು ಬೇಡ. ಕ್ಯಾನ್ಸರ್ನಂತಹ ಮಾರಕ ಚಿಕಿತ್ಸೆಗಳಿಗೆ ಅದು ಖಂಡಿತವಾಗಿಯೂ ಪರಿಣಾಮಕಾರಿ ಆಗುವುದಿಲ್ಲ ಅಂತ ಹೇಳಿಕೊಳ್ತಾರೆ ಡಾಕ್ಟರ್. ಕೊನೆಯದಾಗಿ ಜನರಿಗೆ ಒಂದು ಎಚ್ಚರಿಕೆಯ ಸಂದೇಶ, ಯಾಕೆಂದರೆ ಕ್ಯಾನ್ಸರ್ನ ಬಗ್ಗೆ ಯಾವುದೇ ರೀತಿಯ ಭಯ ಬೇಡ. ಅದು ಕ್ಯಾನ್ಸರ್ ರೀತಿ ಯಾವ ಭಯ ಬೇಡ. ಆ ಡೌಟ್ ಇದ್ದ ತಕ್ಷಣ ಕನ್ಸಲ್ಟ್ ಮಾಡಿ ಕ್ಯಾನ್ಸರ್ ಇದೆಯಾ ಇಲ್ಲ ಅಂತ ಅದನ್ನು ಇದು ಮಾಡಬೇಕು, ಖಂಡಿತ ಮಾಡಬೇಕು. ಕ್ಯಾನ್ಸರ್ ಇಲ್ಲ ಅಂದರೆ ಹ್ಯಾಪಿಯಾಗಿ ಇರ್ಬೋದು. ಕ್ಯಾನ್ಸರ್ ಇದ್ದರೆ ಅಂದರೆ ಎದುರಿ ಮನೆಯಲ್ಲಿ ಕೂತ್ಕೊಳ್ಬೇಡಿ. ಕ್ಯಾನ್ಸರನ್ನು ಗುಣ ಮಾಡಿಕೊಡಲು ಸಾಧ್ಯವಿದೆ. ತುಂಬ ಖರ್ಚಾಗ್ಬೋದಾ? ಇಲ್ಲ. ಯಾಕೆಂದರೆ ಕಾಸು ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ದವರಿಗೆ ದೇರ್ ಆರ್ ಸಿಸ್ಟಮ್ಸ್ ಟು ಹೆಲ್ಪ್ ದಮ್ ಟು ಗೆಟ್ ದ ಟ್ರೀಟ್ಮೆಂಟ್ ಡನ್. ಸೊ ಏನಾದರೂ ಇಲ್ಲಾಂದರೆ ವಿ ಕ್ಯಾನ್ ಗೋ ಥ್ರೂ BPL ಕಾರ್ಡ್ಸ್. ಗೌರ್ಮೆಂಟ್ ಇದು BPL ಕಾರ್ಡ್ಸಿಂದ ಟ್ರೀಟ್ಮೆಂಟ್ ಮಾಡ್ಬೋದು. ಸ್ವಲ್ಪ ಹಣ ಜಾಸ್ತಿಗೆ ಅದು ಆ್ಯಕ್ಚುಯಲ್ಸಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಪೇಷಂಟ್ ಕ್ಯಾನ್ಸರ್ ಆಗಿದೆ, ಆಯಿತು ಮುಗೀತಂತ ಮನೆಯಲ್ಲಿ ಕೂತ್ಕೊಳ್ಬೇಡಿ. ನಾಟಿ ಔಷಧಿಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಮಾಟ ಮಂತ್ರ ಅಂತ ತಿಳ್ಕೊಂಡು ಪಕ್ಕದವ್ರು ಮಾಟ ಮಂತ್ರ ಮಾಡಿದ್ದಕ್ಕೆ ಆಗಿದ್ದಂತೆ ಏನು ತಿಳ್ಕೊಂಡು ಮನೆಯಲ್ಲಿ ಅದಕ್ಕೆ ಕಾಸು ಖರ್ಚು ಮಾಡಬೇಡಿ. ಸ್ಪೆಂಡ್ ಮನಿ ಆ್ಯಂಡ್ ಲಿವ್ ಹ್ಯಾಪಿಲಿ. ಮತ್ತು ಯಾರು ಲೈಫಲ್ಲಿ ಏನು ಪರ್ಮನೆಂಟ್ ಅಲ್ಲ, ಎವ್ರಿಬಡಿ ವಿಲ್ ಡೈ ಒನ್ ಡೇ. ಖಂಡಿತವಾಗಿ ಹುಟ್ಟಿದ ಮನುಷ್ಯನಿಗೆ ಮರಣ ಎನ್ನುವುದು ಕಟ್ಟಿಟ್ಟ ಬುತ್ತಿ, ಆದರೆ ಯಾವಾಗ ಎನ್ನುವುದು ನಮಗೆ ಗೊತ್ತಿರೋದಿಲ್ಲ. ಅದೇ ಹೆದರಬಾರ್ದು. ನಮ್ಮ ಜೀವನ ಲೈಫಲ್ಲಿ ಯಾವತ್ತೂ ಹೆದರಬಾರ್ದು. ಯಾವ ಇದಿದ್ರೂ ಅದನ್ನು ಎದುರಿಸಬೇಕು. ಆಮೇಲೆ ಹ್ಯಾಪಿಯಾಗಿರ್ಬೇಕು. ಆದಷ್ಟು ಸ್ಮೈಲಿಂಗ್ ಆಗಿ ಇಟ್ಕೊಂಡು ಏನಾಗುತ್ತೆ ಅಟ್ ದ ಎಂಡ್ ಎಲ್ಲರೂ ಒಂದಿನ ಸಾಯಲೇಬೇಕು. ಖಂಡಿತವಾಗಿಯೂ ಡಾಕ್ಟರ್ ಅವರು ಹೇಳಿದ ಮಾತು 100ಕ್ಕೆ 100 ಸತ್ಯ. ನಮ್ಮ ಜೀವನ ಪದ್ಧತಿಯನ್ನು ಸರಿಯಾಗಿ ಇಟ್ಟುಕೊಳ್ಳೋಣ. ಕ್ಯಾನ್ಸರ್ ಅಂದರೆ ಯಾವುದೇ ರೀತಿಯ ಹೆದರಿಕೆ ಮಾಡುವಂತಹ ಅವಶ್ಯಕತೆ ಈಗಿನ ದಿನಗಳಲ್ಲಿಲ್ಲ. ಸರಿಯಾದಂತಹ ಚಿಕಿತ್ಸಾ ಪದ್ಧತಿಗಳು ಕ್ಯಾನ್ಸರಿಗೆ ಬಂದಿವೆ. ಅದರಲ್ಲೂ ನಮ್ಮ ದೇಶವೇ ಹೆಮ್ಮೆ ಪಡುವಂತಹ, ನಮ್ಮ ಊರು ಹೆಮ್ಮೆ ಪಡುವಂತಹ ಬಹಳ ದೊಡ್ಡ ಸಾಧನೆಯನ್ನು ಏನಪ್ಪಯ್ಯ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆಯ ತಂಡದವರು ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಮತ್ತು ಅವರ ನೇತೃತ್ವದಲ್ಲಿ ಅವರ ತಂಡದವರು ಮಾಡಿದ್ದಾರೆ. ಇದು ನಮಗೆಲ್ಲರಿಗೆ ಹೆಮ್ಮೆ ಅಂತ ಹೇಳಿಕೊಳ್ತಾ, ಇಂತಹ ಅದೆಷ್ಟೋ ಅಪರೂಪದ ಚಿಕಿತ್ಸೆಗಳನ್ನು ಅವರು ಮಾಡಿದ್ದಾರೆ. ಆದರೆ ಸಮಯದ ಮಿತಿಯಲ್ಲಿ ನಾವು ಎಷ್ಟು ಹೇಳಬೇಕು. ನಾನು ಆಲ್ಸೋ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿದು ಸರ್ಜಿಕಲ್ ತಂಡದ ಹೆಡ್. ಅದು ಪಂಪ್ವೆಲಲ್ಲಿ ಇದೆ. MIO ಏನಂದರೆ, ನಾನು ಮಂಗಳೂರಿಗೆ ಬಂದಾಗ, ನಾನು 2000 ಬಂದಾಗ ಮಂಗಳೂರಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇದು ಏನು ಅಷ್ಟೊಂದು ಇದಿರಲಿಲ್ಲ. ಆಗ ನಾನು ಥಿಂಕ್ ಮಾಡಿ ಒಳ್ಳೆ ಒಂದು ಸೆಟಪ್ ಮಾಡಲೇಬೇಕು. ಆಗ ನನ್ನ ಫ್ರೆಂಡ್ಸ್ ಆಗಿ ಕೃಷ್ಣ ಪ್ರಸಾದ್, ಡಾಕ್ಟರ್ ಸುರೇಶ್ ರಾವ್, ಡಾಕ್ಟರ್ ಸನತ್ ಹೆಗ್ಡೆ, ನಾವು 4 ಜನ ಸೇರಿಕೊಂಡು ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಸೆಂಟರ್ಸ್ ಇನ್ ಟರ್ಮ್ಸ್ ಆಫ್ good care for the cancer. So and that is why doctor driven things are always good. ವೀಕ್ಷಕ ಬಾಂಧವರು, ಇದನ್ನು ಕೂಡ ಗಮನದಲ್ಲಿಟ್ಟುಕೊಳ್ಳಿ. 2000 ಹೊತ್ತಿಗೆ ಅವರು ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಕ್ಯಾನ್ಸರ್ಗೆ ಅಂತಹ ಪ್ರತ್ಯೇಕವಾದಂತಹ ಚಿಕಿತ್ಸಾ ವಿಭಾಗಗಳು ಇರಲಿಲ್ಲ. ಅಷ್ಟು ದೊಡ್ಡ ಪರಿಣಾಮಕಾರಿಯಾದಂತಹ ಚಿಕಿತ್ಸೆಗಳು ಇರಲಿಲ್ಲ. ಆದರೆ 20 ವರ್ಷಗಳಲ್ಲಿ ಈಗ ಚಿತ್ರಣ ಬದಲಾಗಿದೆ. ನಮ್ಮ ಊರಿನಲ್ಲಿ ಸರಿಯಾದಂತಹ ಚಿಕಿತ್ಸೆಗಳು ಕೊಡುವಂತಹ ವೈದ್ಯರು ಇದ್ದಾರೆ, ವೈದ್ಯಕೀಯ ತಂಡ ಇದೆ, ಆಸ್ಪತ್ರೆಗಳು ಇವೆ. It's as good as you are in America. ಅದನ್ನೊಂದು ಹೆಮ್ಮೆಯಿಂದ ಹೇಳಿಕೊಳ್ಬೇಕು. ಆ್ಯಸ್ ಗುಡ್ ಆ್ಯಸ್ ಇನ್ ಅಮೇರಿಕಾ ಅಂತ ಹೇಳಿದರೆ, ಅಮೇರಿಕಾದಷ್ಟು ಸಮರ್ಥವಾಗಿ ವೈದ್ಯಕೀಯ ಚಿಕಿತ್ಸೆ ಕೊಡುವಂತಹ ಒಂದು ತಂಡ ನಮ್ಮಲ್ಲಿ ಇದೆ ಅಂತ ಹೇಳಿಕೊಳ್ಳಿಕ್ಕೆ. ಆ್ಯಂಡ್ ಫಾಸ್ಟರ್ ದೆನ್ ಅಮೇರಿಕಾ. ಅಮೇರಿಕಾಗಿಂತ ವೇಗವಾಗಿಯೂ ಚಿಕಿತ್ಸೆ ಕೊಡಬಹುದು. ಅಂದರೆ ಚಿಕಿತ್ಸಾ ವೆಚ್ಚ ಕೂಡ ಅಷ್ಟು ಕಡಿಮೆ ಆಗುತ್ತದೆ.
ಮತ್ತು ಅಷ್ಟು ಅಲ್ಲಿ ವೇಟಿಂಗ್ ಪೀರಿಯಡ್ ಇದೆ, ಅಲ್ಲಿ ವೇಟಿಂಗ್ ಪೀರಿಯಡ್ ಇದ್ರೆ ಇಲ್ಲಿ ಕಾಯುವ ಯಾವುದೇ ಹಂತ ಇಲ್ಲ, ಕೂಡಲೇ ಚಿಕಿತ್ಸೆ ಸಿಗ್ತದೆ. ಇದನ್ನೆಲ್ಲ ನಾವು ನಮ್ಮ ಗ್ರಾಮೀಣ ಪರಿಸರದಲ್ಲಿ ಉಪಯೋಗಿಸಿಕೊಳ್ಳೋಣ. ಯಾರೆಲ್ಲ ವೀಕ್ಷಕರು ನಮ್ಮ ಪೊಸಕೊರಲ್ 24x7 ವಾಹಿನಿಯ ಮೂಲಕ, ಪೊಸಕೊರಲ್ ಯೂಟ್ಯೂಬ್ನ ಮೂಲಕ, ಪೊಸಕೊರಲ್ ಫೇಸ್ಬುಕ್ನ ಮೂಲಕ ವೀಕ್ಷಿಸ್ತಾ ಇದ್ದಾರೋ ಅದೆಲ್ಲವೂ ಅವರೆಲ್ಲರಿಗೂ ಇಂತಹ ಒಂದು ಒಳ್ಳೆಯ ವಿಷಯ ತಲುಪಲಿ ಅಂತ ಹೇಳಿಕೊಳ್ಳುತ್ತಾ, ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ನಮ್ಮ ಡಾಕ್ಟರ್ ಅಕ್ಬರ್ ಜಲಾಲುದ್ದೀನ್ ಅವರ ನೆನಪಿಗೆ ಬರಲಿ, ಅವರ ವೈದ್ಯಕೀಯ ತಂಡ ನೆನಪಿಗೆ ಬರಲಿ, ಮತ್ತು ಅವರ ಏನಪ್ಪಯ್ಯ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ ಅದು ನಮ್ಮ ಪರಿಸರದಲ್ಲಿ ಇದೆ, ಬಡವರಿಗೆ ಬಹಳ ರಿಯಾಯಿತಿಯ ಚಿಕಿತ್ಸೆಗಳನ್ನು ನೀಡ್ತಾ ಇದೆ ಅಂತ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಅನ್ನಿಸ್ತಾ, ಬಹಳ ಅಮೂಲ್ಯವಾದಂತಹ ಹೊತ್ತು ಡಾಕ್ಟರ್ ಅವರದ್ದು ಸಂಜೆಯ ಹೊತ್ತು ಅಂತ ಹೇಳಿದರೆ ಬಹಳ ಸಂಜೆಯ ಅವರು ರೋಗಿಗಳನ್ನು ನೋಡುವಂತಹ ಸಮಯ, ಆಸ್ಪತ್ರೆಗೆ ಭೇಟಿ ಕೊಡುವಂತಹ ಸಮಯ. ಈ ಹೊತ್ತಿನಲ್ಲೂ ಕೂಡ ಬಂದು ಈ ಒಂದು ಅಪರೂಪದ ಸಾಧನೆಯ ಬಗ್ಗೆ, ಆ ಸಂಭ್ರಮದ ಸಾಧನೆಯ ಬಗ್ಗೆ ಪೊಸಕೊರಲ್ ವಾಹಿನಿಯ ಮೂಲಕ, ಪೊಸಕೊರಲ್ ಬಳಗದ ಈ ಮಾತುಕತೆಯಲ್ಲಿ ಅವರು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ, ಪೊಸಕೊರಲ್ ಬಳಗದ ಪರವಾಗಿ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಮತ್ತು ಅವರ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಂದನೆಗಳು ಡಾಕ್ಟ್ರೇ.